ಬನ್ನಿ ಬನ್ನಿ ಬನ್ನಿ, ಮ್ಯೂಟಲ್ಲಿದ್ದೀನಿ, ಮ್ಯೂಟ್ ಲೈವ್ ನಂದು ಮ್ಯೂಟ್ 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 ಬಂದು ಸಪೋರ್ಟ್ ಮಾಡಿ ಹೋಗಿ ಎಲ್ಲರೂ. ವೆಲ್ಕಮ್ ವೆಲ್ಕಮ್ ಎಲ್ರಿಗೂ. ಹೆಲೋ 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 ಹೆಲೋ. ಬನ್ನಿ ಬನ್ನಿ, ಲೈಕ್ ಕೊಟ್ಟು ಕೆಳಗೆ ಬನ್ನಿ, ಮಾತು ಬನ್ನಿ. ನನಗೆ 4 ಜಸ್ಟ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಂತ ಉಂಟು. ಈ ಜನರೇ ಬನ್ನಿ, ಲೈಕ್ ಕೊಟ್ಟು ಬನ್ನಿ, ನೀವು ಕೆಳಗೆ ಬಂದು ಸಪೋರ್ಟ್ ಮಾಡಿ ಬನ್ನಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಸಬ್ ಮಾಡಿ ಬನ್ನಿ, ಸಬ್ ಮಾಡಿ ಬನ್ನಿ ಬನ್ನಿ. ಹಲೋ ಹಾಯ್, ಹಲೋ ಹಾಯ್, ಹಲೋ ಹಾಯ್, ಹಲೋ. ವೆಲ್ಕಮ್ 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 ವೆಲ್ಕಮ್. ಊಟ ಆಯಿತು, ಊಟ ಆಯಿತು, ಊಟ ಆಯಿತು, ಊಟ ಆಯಿತು. ಬನ್ನಿ ಬನ್ನಿ ಬನ್ನಿ, ಲೈಕ್ ಕೊಡಿ, ನೋಡಬೇಡಿ. ವಾಪಸ್ ವರ್ಲ್ಡ್ ಅವ್ರು ಬಂದರು, ನೇಹಲ್ ಪಾಟಿ ಅವ್ರು ಬಂದರು. ಹಾಯ್ ಭೋಜನಂ ಶೇಷ. ಹಾಂ ಓಕೆ ಓಕೆ ಹೋಗಯ್ಯ. ನೀ ರೂಪಾಸ್ ಅವರೇ ಲೈಕ್ ಕೊಡಿ, ಲೈಕ್ ಕೊಟ್ಟಿಲ್ಲ ಅಂದರೆ ಹೋಗಯ್ಯ. ನಾನು ಮ್ಯೂಟಲ್ಲಿದ್ದೀನಿ, ಮ್ಯೂಟ್ ತೆಗ್ದೆ, ನೀವೆಲ್ಲ ನೋಡ್ಕೊಂಡಿದ್ದೀರಲ್ವ ಅಂತ. ಪ್ಲೀಸ್ ಗಿವ್ ಮಿ ಲೈಕ್. ಗಿವ್ ಮಿ ಲೈಕ್ 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 ಲೈಕ್. ನೇಹಲ್ ಪಾಟೀಲ್ ಪ್ಲೀಸ್ ಲೈಕ್ ಲೈಕ್. ಉಪವಾಸ ಊಟ ಆಯಿತಾ? ಊಟ ಇವತ್ತು ಉಪವಾಸ ರೂಪ ಅವರೇ, ಇವತ್ತು ಉಪವಾಸ ಇದೆ, ಅದೇ ಊಟ ಆಗಿಲ್ಲ. ಇವತ್ತು ಸಂಜೆ ರಾತ್ರಿಗೆ ಊಟ ಮತ್ತು ಇಲ್ಲ. ನಿಮ್ದಾಯ್ತಾ ಊಟ? ನೇಹಲ್ ಪಾಟೀಲ್ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ನನ್ನ ಲೈವ್ಗೂ ಬನ್ನಿ ನೈಟ್ 9ಕ್ಕೆ ಅಲ್ವಾ? ಓಕೆ ಓಕೆ ಬರ್ತೀನಿ. ನಂದು 9:30 ಇದೆ, ಬರ್ತೀನಿ ಸಿಸ್. ನಾನು ಖಂಡಿತವಾಗಿ, ನೀವು ಕೂಡ ಬರ್ತೀರಲ್ವ. ಆದರೆ ನನಗೆ ಒಮ್ಮೊಮ್ಮೆ ಸಿಗಲ್ಲ ಸಿಸ್, ಅದೇನು ಪ್ರಾಬ್ಲಮ್ ಆಗುತ್ತೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೂಪಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಮ್ಮೊಮ್ಮೆ ಸಿಗಲ್ಲ. ಹಾಯ್ ಬೇಟಾ, ಭೋಜನಂ ಶೇಷಾರ. हाँ भोजन हो गया निशाल आंटी हो गया ನಾನಿವತ್ತು ಉಪವಾಸ आज उपवास है निशाल पाटिल आंटी, आज उपवास, आज ऊटा खाना नहीं है। आपका हो गया? लाइक दे दो आंटी, एक लाइक प्लीज़ गिव मी लाइक. ಥ್ಯಾಂಕ್ ಯು ರೂಪ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ರೂಪ ಅವರೇ ಒಂದು ಮೆಸೇಜ್ ಮಾಡಿ, ನಾನು ಅಲ್ಲಿಂದ ಜಾಯ್ನ್ ಆಗ್ತೀನಿ. ನನಗೆ ಬರಲ್ಲ, ಕೆಲವ್ರದ್ದು ಸಿಗಲ್ಲ. ರೂಪ ಅವರೇ ಪ್ಲೀಸ್. ಬಿಲ್ಲಿಗೆ ಬಂದವ್ರದ್ದು ಇವತ್ತು ಹುಡುಕಿ ಸಾಕಾಯಿತು, ಒಬ್ಬರಿಗೆ ಹೋದೆ ಅಷ್ಟೇ. ಹ್ಯಾಪಿ ಡೇ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅಂದ್ಕೊಡಿ. ಲೈಕ್ ಡನ್ ಅಂತಿದ್ದಾರೆ, ಲೈಕ್ ಏನೂ ಬರ್ತಾ ಇಲ್ಲ ಅಂತ. ರೂಪಸ್ ಅವರು ಎಸ್ ಎಸ್ ಅಂತಿದ್ದಾರೆ. ನಾನು ಮ್ಯೂಟ್ ಮಾಡಬೇಕಂತ ಅಂದ್ಕೊಂಡೆ, ನೋಡುವ ಸ್ವಲ್ಪ ಟೈಮ್. ಮತ್ತೆ ನನ್ನ ಹಸ್ಬೆಂಡ್ ಬಂದ ಮೇಲೆ ನಾನು ಮ್ಯೂಟ್ ಮಾಡ್ತೀನಿ, ಅವ್ರದ್ದು ಮೊಬೈಲಲ್ಲಿ ಚಾಟ್ ಮಾಡ್ತೀನಿ. ನಾನು ಮ್ಯೂಟಲ್ಲಿರ್ತೀನಿ. ಅಂದರೆ ಇವತ್ತು ಉಪವಾಸ ಅಲ್ವಾ, ಹಾಗೆ ನನಗೆ ಮಾತಾಡಲಿಕ್ಕೆ ಇದಿಲ್ಲ. ಸ್ವಲ್ಪ ಮಾಡುವಂತ ಬಂದೆ ನಾನು, ಲೈವ್ ಮಾಡುವ. ವಾಚ್ ಅವರೊಂದು ಕಂಪ್ಲೀಟ್ ಆಗಬೇಕಂತ ಎಷ್ಟೋ ಪ್ರಯತ್ನದಲ್ಲಿದ್ದೀನಿ, ಆದರೆ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗುವಾಗ ನಾನು ಮುದುಕಿ ಆಗ್ತೇನೇನಾ? ಎಪ್ಪಿ ಅವರು ರೂಪ ಅವರೇ ಲೈವ್ಗೆ ಹೋದರೆ ಕಮೆಂಟ್ ಓದಲ್ಲ ಅವರು. ರೂಪ ಅವರ ಲೈವ್ಗೆ ಹೋದರೆ ಕಮೆಂಟ್ ಓದಲ್ಲ ಅಂತೆ. ಯಾವುದಾ ರೂಪ ಅವರೇ, ನಿಮ್ಮ ಲೈವ್ಗೆ ಬಂದರೆ ನೀವು ಕಮೆಂಟ್ ಓದಲ್ಲ ಅಂತೆ ನೋಡಿ. ನಮ್ಮ ಹೆಪ್ಪಿ ಅವರು ಅಂತಿದ್ದಾರೆ, ಹೆಪ್ಪಿ ಅವರು ಅಂತಿದ್ದಾರೆ, ನಿಮ್ಮ ಲೈವ್ಗೆ ಹೋದರೆ ನೀವು ಮೆಸೇಜ್ ಓದಲ್ಲ ಅಂತ. ಹೌದಾ ರೂಪ ಅವರ ನನ್ನ ಕಮೆಂಟ್ ನೋಡಿಲ್ಲ? ಹೌದಾ, ನಿಮ್ಮ ಕಮೆಂಟು ಬಂದಿಲ್ಲ? ಓಹೋ, ಅವ್ರದ್ದು ಅಲ್ಲ, ನಿಮ್ಮದು ಏನು ಅವ್ರದ್ದು ಇದಾಗಿದೆ ಏನಾ, ಎಂತ ಹೈಡಲ್ಲಿದೆ ಏನಾ, ಅದಕ್ಕೆ ಹಾಗೆ ಆಗ್ತುಂಟು. ರೂಪ ಅವರಿಗೆ ಒಂದು ಮೆಸೇಜ್ ಮಾಡಿ, ಅವರು ಬ್ಲೂ ಕೊಡ್ತಾರೆ. ಬ್ಲೂ ಕೊಟ್ಟರೆ ನಿಮ್ಮದು ಕಮೆಂಟ್ ಅವರಿಗೆ ಶೋ ಆಗ್ತದೆ, ಇಲ್ಲಾಂದರೆ ಶೋ ಆಗಲ್ಲ. ಹಾಗೆ ಇರಬೇಕು, ಅದೇ ನಿಮಗೆ ಕಾಣ್ತಾ ಇಲ್ಲ ಅಷ್ಟೇ.
ಬ್ಲೂ ಲಿಂಕ್ ಕೊಟ್ಟಿಲ್ಲ. ಹಾಂ, ಬ್ಲೂ ಲಿಂಕ್ ಕೊಡಿ, ಆಗ ಸರಿ ಆಗ್ತದೆ ರೂಪ ಅವರೇ. ಬ್ಲೂ ಲಿಂಕ್ ಕೊಡಬೇಕು ಅವರಿಗೆ, ಅದೇನು ಪ್ರಾಬ್ಲಮ್ ಆಯ್ತೇನೋ. ಹಾಯ್ ಬೇಟಾ ರೂಪಾಸ್ ವರ್ಲ್ಡ್ ಕನ್ನಡ ಬ್ಲಾಗ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ ರೂಪ ಅವರೇ. ನಿಮ್ಮದು ಬ್ಲೂ ಕೊಡಿ ಅವರಿಗೆ. ನಿಹಾಲ್ ಪಾಟೀಲ್ ನೋಡಿ, ನಿಮಗೆ ರೂಪ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. ನಿಶಾಲ್ ಪಾಟೀಲ್ ಅವರು. ಅಣ್ಣಪ್ಪ ಅವರು ಬಂದರು. ಹಾಯ್ ಅಣ್ಣಪ್ಪ ಅವರೇ, ನಿಮಗೆ ಬ್ಲೂ ಕೊಟ್ಟಿದ್ದೇನೆ ಬಂದಲ್ವಾ. ಅಣ್ಣಪ್ಪ ಅನ್ನಿ ಅವರು ಬ್ಲೂ ಕೊಟ್ಟೆ ನಿಮಗೆ ನಿನ್ನೆ ನೋಡಿ. ಹ್ಯಾಪಿ ಬ್ರದರ್ ಕಮೆಂಟ್ ಮಾಡಿ. ಓಕೆ, ಖಂಡಿತ ಬನ್ನಿ ಓಕೆ ಅಂತಿದ್ದಾರೆ. ರೂಪಾ ವರ್ಲ್ಡ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಅಣ್ಣಪ್ಪ ಅವರು. ಹಿಪ್ಪಿ ಅವರು ಕನಸುಗಾರನ ಸಾಂಗ್ಗೆ ಕಮೆಂಟ್ ಹಾಕಿದ್ದೀನಿ ಹಾಕಿದ್ದಾರಂತೆ ರೂಪ ಅವರೇ. ನೋಡಿ ಅವರಿಗೆ ಕೊಡಿ ಆಯಿತಾ, ಆಮೇಲೆ ಬ್ಲೂ ಕೊಡಿ ಅವರಿಗೆ. ಓಕೆ ಥ್ಯಾಂಕ್ಸ್ ಅಂತಿದ್ದಾರೆ ನೋಡಿ. ಅಣ್ಣಪ್ಪ ಅನ್ನಿ ಅವರಿದ್ದಾರೆ ನೋಡಿ, ಅವರಿಗೆ ಅವರು ರೂಪ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ಜಿ ಹರಿನಾ ನೀವು ಮಾಡಿದ್ದು ನರಿನಾ ಎಂಥದ್ದು? ಜಿ ಹರಿನಾ ನೀವು ಮಾಡಿದ್ದು ನರಿನಾ ಅದೆಂತ? ಹೆಪ್ಪಿ ಅವರೇ ಸೂಪರ್ ಸರಿನಾ? ಏನು ಮಾಡಿದೆ ನಾನು ಹೆಪ್ಪಿ ಡೇ ಅವರೇ? ನಿಮ್ಮದು ವಿಡಿಯೋ ನೋಡಿದೆ, ಅದು ತಪ್ಪಾ? ಅಣ್ಣಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಣ್ಣಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪ ಅವರೇ. 9 ಒಂದು ಲೈವ್ ಎಲ್ಲರೂ ಜಾಯ್ನ್ ಆಗಿ. ನಾನು ಇದು ಮಾಡಿದ್ದು ಈಗ ಎಂತಂದು ಮಾರ್ನಿಂಗ್ ಅಷ್ಟು ಏನೂ ಆಗಿಲ್ಲ, ಅದಕ್ಕೆ ಈಗ ಮಾಡಿದ್ದು. ನಿಶಾಲ್ ಪಾಟೀಲ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಇರು ತುಳುತ್ತಾರ ಅಂದಿಯೇ ಯಾನು ತುಳುತ್ತಾರೆ ಇರ್ಲ ತುಳುತ್ತಾರೆ ಅಣ್ಣಪ್ಪ ಅವರೇ, ಇರ್ಲ ತುಳುವೆ ಯಾನ ತುಳು ಮನಸ್ಸಾಂಡ ಮೇಡಮ್ಮು ಇರ್ನ ಎನ್ನ ಒಣಸ ಆತುಜಿಯೇ ನೈಬಂಡ ಈ ನೀವು ಉಪವಾಸ ಮಲ್ದೇನು ಸಂಕಷ್ಟಿದ ಅಂಚ ಅದು ಒಣಸ ಮಲ್ದು ಜಾನ್ ಅಣ್ಣಪ್ಪ. ಥ್ಯಾಂಕ್ ಯು ಬ್ರದರ್ ಈರೆಗೆ ಮಸ್ತ್ ಸೂಪರ್ ಸಪೋರ್ಟ್ ಇಲ್ಲಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಪ್ಪ ಅನ್ನಿ. ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ರೂಪ ಅವರು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಅಣ್ಣಪ್ಪ ಅವ್ರ ಹತ್ರ. ರೂಪ ಅವರು ಪಿನ್ ಮಾಡಿ ಸಿಸ್. ಓಕೆ, ಮಾಡುವ ಸಿಸ್ ಪಿನ್. ನನಗೂ ಕೂಡ ಕಮೆಂಟ್ ಹಾಕಿ ರೂಪ ಅವರೇ ಆಯಿತಾ. ಅಂದು ಮೇಡಮ್ ಆಂಡೆ ಇರು ಹೊಲ್ತಾರಿ ಅಣ್ಣಪ್ಪ. ನಿಮ್ಮ ಹಸ್ಬೆಂಡ್ನಿಂದ ಈಗ ಬರ್ತಾರೆ, ಕೊಡ್ತೀನಿ ಎಪಿಡೆ, ನೀವು ಇರಿ. ಅವರು ಬರುವಾಗ ಈಗ ಬರೋದಷ್ಟೇ, ಈಗ ಬರ್ತಾರೆ. ನಾನು ಅದರಲ್ಲಿ ಮೆಸೇಜ್ ಮಾಡ್ತೀನಿ ನೋಡಿ, ನಿಮಗೆ ಖಂಡಿತವಾಗಿಯೂ ಗಿಫ್ಟ್ ಕೊಡ್ತೀನಿ. ಈಗ ಬರ್ತಾರೆ, ಅವರು ಬರುವ ಟೈಮ್ ಆಯಿತು, ಈಗ ಬರ್ತಾರೆ, ಕೊಡ್ತೀನಿ. ಮಾರ್ನಿಂಗ್ ಮಾಡಿದ್ದೆ, ನೀವು ಬರ್ತೀರಾ ಅಂತ ನೋಡಿದೆ, ಇಲ್ಲ ಬಂದಿಲ್ಲ. ಊಟ ಆದರೂ ತಿನ್ನಿ ಮೇಡಮ್, ಊಟ ಆದರೂ ಇರುತ್ತೆ ಮೇಡಮ್. ನಾನಿವತ್ತು ಉಪವಾಸದಲ್ಲಿದ್ದೆ, ಅದಕ್ಕೆ ಊಟ ಮಾಡಿಲ್ಲ. ನಾನಿವತ್ತು ಸಂಕಷ್ಟಿ ಅಲ್ವಾ, ಹಾಗೆ ಉಪವಾಸ. ಇನ್ನು ಉಪವಾಸ ಹೆಂಗೆ ಅಂಚ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಅಣ್ಣಪ್ಪ ಅವರು. ಥ್ಯಾಂಕ್ ಯು ಅಪ್ಪಿ ಅವರು ಸೂಪರ್ ಸಪೋರ್ಟ್. ಅಣ್ಣಪ್ಪ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಅಣ್ಣಪ್ಪ ಅವರೇ. ಥ್ಯಾಂಕ್ ಯು ಅಪ್ಪಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆ ಬಂದಿಲ್ವಾ ಎಪ್ಪಿ ಅವರೇ ನೀವು? ಮಾರ್ನಿಂಗ್ ಮಾಡಿದ್ದೆ, ಅದು ನಾನು ಸ್ವಲ್ಪ ಮಾಡಿ ಕಾಲು ಗಂಟೆ ಮಾಡಿ ಇಟ್ಟು ಬಂದೆ. ರಮೇಶ್ ಲ್ಯಾಂಡ್ ಗೋಲ್ಡ್ ಅವರು ಬಂದರು. ಶುಭ ಸಿಸ್ಟರ್, ಶುಭ ಸಂಜೆ ರಮೇಶ್ ಅವರೇ. ವೆಲ್ಕಮ್, ನಿಮಗೆ ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಈಗ ಊಟದ ಟೈಮ್ ಅಲ್ಲ, ಆದರೂ ಊಟ ಆಯ್ತಾ ಅಂತ ಯಾನು ಉಲ್ಲಾಲ ಹೌದು ಅಂದೆ. ಯಾನು ಕಾರ್ಲಾಡ್ದು ಏನಿತ್ತು ಮುಂಬೈ ಡುಲ್ಲೆ ಆತಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಓಕೆ ಹರಿನಾ ಜಿ, ಓಕೆ ಇರಿ, ಮತ್ತೆ ಕೊಡ್ತೀನಿ ನಿಮಗೆ ಗಿಫ್ಟ್ ಆಯಿತಾ. ಈಗ ಬರ್ತಾರೆ, ನನ್ನ ಹಸ್ಬೆಂಡ್ ಬರ್ತಾರೆ ಈಗ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ವಿಡಿಯೋ ನೋಡಿದೆ ಎಪ್ಪಿ ಡೇ ಅವರೇ, ನಿಮ್ಮದು ವಿಡಿಯೋ ನೋಡಿ 2 ಕಮೆಂಟ್ ಹಾಕಿ ಬಂದಿದ್ದೀನಿ ನೋಡಿ. ರೂಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಣ್ಣಪ್ಪ ಅವರು ಎಪ್ಪಿ ಡೇ ಆಲ್ರೆಡಿ ಕನೆಕ್ಟ್ ಆಗಿದ್ದಾರಂತೆ ಎಪ್ಪಿ ಡೇ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಡುಪ್ಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು. ಸೂಪರಲ್ಲಿದ್ದಾರೆ ನಮ್ಮ ರೂಪ ಅವರು. ಅಣ್ಣಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪ ಅವರೇ. ಥ್ಯಾಂಕ್ ಯು ರೂಪ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೂಪ ಅವರೇ. ಹೆಪ್ಪಿ ಹೌದು ಅಣ್ಣಪ್ಪ ಅವರೇ, ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ ನೋಡಿ. ರೂಪ ಅವರು ಸೂಪರಲ್ಲಿದ್ದಾರೆ. ಎಪ್ಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಣ್ಣಪ್ಪ ಅನ್ನಿ ಅವರು ಮುಂಬೈಡು ಓಕೆ ಮೇಡಮ್ ಅಂದ ಮುಂಬೈಡು ಅಂದ್ ಹ್ಯಾಪಿ ಸೂಪರ್ ಸಪೋರ್ಟ್. ಅಣ್ಣಪ್ಪ ಸೂಪರ್ ಸಪೋರ್ಟ್. ರಮೇಶ್ ಅವರು ಎಲ್ಲಿಂದ ಲೈವ್? ನಾನು ಇರೋದು ಮುಂಬೈಯಿಂದ ಮಾಡೋದು. ಮುಂಬೈಯಲ್ಲಿ ಇದ್ದೀನಿ, ಮುಂಬೈಯಿಂದ ಮಾಡ್ತಿದ್ದೀನಿ. ಇಲ್ಲಿಂದ ಅಂತಿದ್ದಾರೆ. ಅಣ್ಣಪ್ಪ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪ ಅವರು ಸೂಪರ್. ರೂಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಯಾರು ಬರಲ್ವಾ ಏನೋ ಅಂತ ಅಂದ್ಕೊಂಡೆ, ಯಾರು ಬರ್ತಾರಾ ಇಲ್ವಾ ಅಂತ ಅಂದ್ಕೊಂಡು ನಾನು ಲೈವ್ ಚಾಲು ಮಾಡಿದ್ದು, ನೋಡುವ ಅಂತ. ವಶು ಮೇಘ ಪಪ್ಪ ಬರ್ತಿರ್ತುಲಪ್ಪ ಬಾಕಿಲ್ದೆತ್ತು ಬರ್ಪೇವಾ.
ವಶು ನಾನು ಇದ್ದೇನೆ ನೋಡಿ, ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಅಣ್ಣಪ್ಪ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ, ರೂಪ ಅವರು ಸ್ವಲ್ಪ ಸಪೋರ್ಟ್, ಅಣ್ಣಪ್ಪ ಅವರು ಸ್ವಲ್ಪ ಸಪೋರ್ಟ್. ಥ್ಯಾಂಕ್ ಯು. ನಾನು ಮ್ಯೂಟ್ ಮಾಡಲಿಕ್ಕಂತ ಆದರೆ ಮ್ಯೂಟಲ್ಲಿ ಮಾತಾಡಿ ಬಿಟ್ಟೆ ಸ್ವಲ್ಪ ಹಾಗೆ. ಹನುಮಲ್ಲ ಅದಾದ ಪರಿಮಳ ಸೆಂಟು ಪಡಂಬ ಇದ್ದಾರಾ, ದುಡ್ಡು ಮಾಡ್ಯಾರ ಹಾಗೆ ಒಯ್ ಇತ್ತೆಲ್ಲ ಸೂಪರ್ ಸಪೋರ್ಟ್ ಎಪ್ಪಿದೆ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇತ್ತೆಲ್ಲ ಇಕ್ಕೆತ್ತೆಲ್ಲ ವೈಶು ಯಾನಿತ್ತೆ ಬರ್ತೀನಿ ಕೂಡ ಅವರ ಬರ್ತದೆ ಪೋಯಿಂದ ಬರ್ತೀನಿ ತೂಕ ಬರ್ಪೇರು ಅಂದದು. ಹಾಂ ಇದೆ ವೈಶು ಇದೆ, ನೈಟ್ ಇದೆ. ನಾನು ಈಗ ಹೀಗೇನೆ ಮಾಡಿದ್ದು, ಹಾಗೆ ಮಾಡಿದಾಗ ಎಲ್ಲರೂ ಬಂದರು ನೋಡುವ ಬರ್ತಾರಂತ ನೋಡಿದ. ನೈಟ್ ಇದೆ ನಂದು, ನೈಟ್ ಮಾಡಿಯೇ ಮಾಡ್ತೀನಿ ನಾನು. ಇವಾಗ ಸ್ವಲ್ಪ ಬಂದು ಹೋಗುವಂತ ಬಂದೆ. ರೂಪ ಸಪೋರ್ಟ್ ರಮೇಶ್ ಅವರು ರೂಪಸಿಸ್ ನಿಮ್ಮ ಮನೆಗೆ ಹೋಗಿದ್ದೆ, ನಿಮ್ಮ ಮನೆಗೂ ವಿಸಿಟ್ ಮಾಡಿ. ನಮ್ಮ ಮನೆಗೆ ರೂಪ ಅವರೇ ನಿಮ್ಮ ಮನೆಗೆ ಹೋಗಿ ಬಂದ್ರಂತೆ ನೋಡಿ, ಅವರ ಮನೆಗೆ ವಿಸಿಟ್ ಮಾಡಿ. ವೈಶು ಇಲ್ಲಿ ಗಿಫ್ಟ್ ಇದೆ ನೋಡು, ಬರ್ತೆ ನಿಮ್ಮ ಲೈವ್ಗೆ ನೋಡಿ. ವೈಶು ಇಲ್ಲಿ ಗಿಫ್ಟ್ ಎಲ್ಲ ಇದೆ ನೋಡಿ, ಅವರಿಗೆ ಕೊಡಿ. ಐಸ್ ಕ್ರೀಮ್ ಬಂದ, ನಾನು ಐಸ್ ಕ್ರೀಮ್ ತಿನ್ನಲ್ಲ ಇವತ್ತು, ನಂಗೆ ಉಪವಾಸ ಅಲ್ವಾ, ಉಪವಾಸ. ಒಂದು ಕೊಡಲಿ, ಮೊಬೈಲ್ ಕೊಡಲಿ, ಕೆಲ ಗಿಫ್ಟ್ ಕೊಡ್ಕೊಂಡು ಬೇಗ 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 ಬರ್ತಾರೆ ನಿಮ್ಮ ಲೈವ್ಗೆ. ಬರಲಿ ಬಂದರೆ ತುಂಬಾ ಖುಷಿ. ನಾನು ನೋಡುವ ಬರ್ತಾರಾ ಇಲ್ವಾ ಅಂತ. ಮಾರ್ನಿಂಗ್ ತುಂಬ ಕಡಿಮೆ ಜನ ಅಲ್ವಾ, ಅದಕ್ಕೆ ನಾನು ಈಗ ಮಾಡಿದ್ದು ಗೊತ್ತಾ, ಅದಕ್ಕೆ ಬರ್ತಾರಿಲ್ವ ನೋಡುವ ಅಂತ ಮಾಡಿದ್ದು. ನೋಡುವ ವಾಚವರೊಂದು ತುಂಬ ಕಂಪ್ಲೀಟ್ ಆಗಬೇಕಂತ ಆಸೆ ನಂದು, ಎಂತ ಅಂತ ಗೊತ್ತಿಲ್ಲ. ಗಿಫ್ಟ್ ಕೊಡಿ, ರಿಟರ್ನ್ ತಗೊಳ್ಳಿ ಅಂತಿದ್ದಾರೆ. JK ಭಟ್ ತುಳು ಅವರು ಬಂದರು. ಅಕ್ಕ ಹಾಯ್ ವೆಲ್ಕಮ್ JK ಭಟ್ರವರೇ, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ರೂಪ ರಮೇಶ್ ಬ್ರದರ್ ನಿಮ್ಮ ಮನೆಗೆ ಹೋಗಿ ಬರ್ತ್ಡೇ ಮಾಡಿ ಬಂದೆ. ರಮೇಶ್ ಬ್ರದರ್ ನಿಮ್ಮ ಮನೆಗೆ ಹೋಗಿ ಬರ್ತ್ಡೇ ಮಾಡಿ ಬಂದಿದ್ದಾರಂತೆ ನೋಡಿ ರೂಪ ಅವರು. ಕೇಕ್ ನಮಗೂ ಕೊಡಿ ರಮೇಶ್ ಬ್ರದರ್. JK ಭಟ್ ಅವರು ಮೊಬೈಲ್ ಕೊಡಲಿ. ಎಂತ ಆಯ್ತು ಬಾಬಾ, ಏನಾಯ್ತು? ನಿದ್ದೆಲಿದ್ದ ಅವನು, ನಿದ್ರೆ ಮಾಡ್ತಾನಿತ್ತೆ. ಮೊಬೈಲ್ ಕೊಡಲಿ ಚೂರು. ರೂಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮೊಬೈಲಲ್ಲಿ ಕೆಲವರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಉಂಟು, ಎಲ್ಲವರಿಗೆ ಗಿಫ್ಟ್ ಕೊಡುವಂತ ಎಂದು ತಿಳ್ಕೊ. ಇದು ಒಂದೇ ಕೂತೀನಿ ನಾನು. ಸೂಪರ್, ಥ್ಯಾಂಕ್ ಯು. ರೂಪ ಗಿಫ್ಟ್ ಡನ್. ಕೊಡಲಿ ಒಂಜಾರುಂಡ ಒಂದು ಸಾರಿ ಇರ್ನುದು ಉಣ್ಣುದುಂಡು. ಓಕೆ, ದೇವಸ್ಥಾನ ಪರುಂಡು ಸಂಕಷ್ಟಿನಿ. ವೈಶು ರೂಪ ಗಿಫ್ಟ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನನ್ನ ಈಗ ಇನ್ನೊಂದು ID ಬರ್ತದೆ ನೋಡಿ, ತೋರೊಂದುಂಡು ಇಂಕು ಬೊಂಡಾಂಡಲ ಕೊನತ್ತಾರ ಮಾರ ತೋಜು ರೈಟ್ ಬೊಂಡಾಂಡಲ ಕೊನ ಹೊಡಿತು. ಥ್ಯಾಂಕ್ ಯು ವೈಶು. ರೂಪ ಸಿಸ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ರೂಪ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ಅವರಿಗೆ. ನಾನು ಇವತ್ತು ಐಸ್ ಕ್ರೀಮ್ ತಿನ್ನಲ್ಲ, ಅದಕ್ಕೆ ನನಗೆ ಐಸ್ ಕ್ರೀಮ್ ತಂದಿದ್ದಾರೆ. ಡೈಲಿ ತರ್ತಾರೆ ಐಸ್ ಕ್ರೀಮು, ಆದರೆ ನಾನು ಇವತ್ತು ತಿನ್ನಲ್ಲ ಅಂತ ಗೊತ್ತುಂಟು, ನನಗೂ ಕೂಡ ತಂದರು. ಇವತ್ತು ಅವರೇ ತಿನ್ನಿ ಬೇಕಾದರೆ. ವೈಶು ಗಿಫ್ಟ್ ಡನ್ ಅಂತೆ ನೋಡಿ. ಹೋ ಗೊತ್ತೇ ಇಲ್ಲ ನನಗೆ. ಏನೋ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ರಾಘವೇಂದ್ರ ಅವರೇ, ನೀವು ಎಂತ ನಿಮ್ಮದು ಗಿಫ್ಟ್ ಕೊಟ್ಟಿದ್ದೆ ನಾನು, ನೀವು ನನಗೆ ಗಿಫ್ಟ್ ಡನ್ ಅಂದಿದ್ರಲ್ವಾ, ನನಗೆ ತುಂಬ ಖುಷಿ ಆಯಿತು ನಿಮ್ಮದು ಗಿಫ್ಟ್ ಡನ್ ಅನ್ನುವಾಗ. ಯಾಕಂದರೆ ನಾನು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದೆತ್ಕೊರಡಿಗೆ ಎಪಿಡೆ ಅವರು ಬಂದರು. ಎಪಿಡೆ ಅವರೇ ನಿಮಗೆ ಗಿಫ್ಟ್ ಕೊಡ್ತೀನಿ ಈಗ ನೋಡಿ. ಗಿಫ್ಟು ನಿಮಗೆ ಒಂದು ಕೊಡ್ತೀನಿ ಎಕ್ಸ್ಟ್ರಾ. ಲೈಕ್ ಕೊಡೋದವ್ರು ಲೈಕನ್ನು ಕೊಡಿ. ಲೈಕ್ ಕೊಟ್ಟರೆ ಮಾತ್ರ ನಿಮಗೆ ಗಿಫ್ಟ್ ಕೊಡೋದು, ಇಲ್ಲಾಂದರೆ ಗಿಫ್ಟ್ ಬರೋದಿಲ್ಲ ನನ್ನ ಕಡೆಯಿಂದ, ಆಯಿತಾ? ಗಿಫ್ಟ್ ಕೊಡ್ತೀನಿ ನೋಡಿ. ಈಗ ನನ್ನದು ಚಾನಲ್ ಎಲ್ಲಿದೆ ಇವರದ್ರಲ್ಲಿ, ನೀವು ನನ್ನ ವಿಡಿಯೋ ನೋಡೋದೇ ಅಲ್ವಾ, ಅಲ್ವಾ ಲೈವಲ್ಲಿದ್ದೀನಿ ಅಲ್ವಾ? ಓಕೆ, ಕೊಟ್ಟೆ ನೋಡಿ. ನಾನು ಮ್ಯೂಟ್ ಮಾಡ್ತೀನಿ ಆಯ್ತಾ? ಮ್ಯೂಟ್
ಅವ್ರದ್ದು ಇದು ತೆಗಿಯುವ. ಹಲೋ, ಹಾಯ್ ಹಾಯ್ ಹಾಯ್, ಬಂದೆ ಬಂದೆ. ಹ್ಯಾಪಿ ಡೇ ಅವರೇ, ನಿಮಗೆ ಗಿಫ್ಟ್ ಕೊಟ್ಟೆ ನೋಡಿ. ನೋಡಿ ಬಂತ ನೋಡಿ, ಕೊಡ್ತೀನಿ ನೋಡಿ. ನಂದು ಹೊಸದ್ದು ಚಾನಲಲ್ಲಿ, ನಂದು ಹೊಸ ಚಾನಲ್ ಇದೆ ಅದರಲ್ಲಿ. ಆದರೂ ನಾನು ಮುಂಚೆ ಒಂದೊಂದು ವಿಡಿಯೋ ಹಾಕ್ತಿದ್ದೆ, ಅದು ನಂದು ಹಸ್ಬೆಂಡ್ಗೆ ಕೊಟ್ಟೆ. ಮತ್ತೆ ನಿಮ್ಮ ವಿಡಿಯೋಗೆ ಈಗ ಕಮೆಂಟ್ ಹಾಕ್ತೀನಿ ನೋಡಿ. ಸೂಪರ್ ನೋಡಿ, ಮಾಡಿದೆ ನೋಡಿ. ಬಂತಾ ಹ್ಯಾಪಿ ಡೇ ಅವರೇ? ಬಂತಾ? ಗಿಫ್ಟ್ ಕೊಟ್ಟೆ, ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟೆ. ಯಾರಿಗೆ ಸಿಸ್ಟರ್ ಹೇಳ್ತಾ ಇದ್ದೀರಾ? ಅವರಿಗೆ, ಹ್ಯಾಪಿ ಡೇ ಅವರಿಗೆ. ನಿಮಗೂ ಬೇಕಾ ಎಕ್ಸ್ಟ್ರಾ ಗಿಫ್ಟ್? ಕೊಡ್ತೀನಿ ನೋಡಿ ರಾಘವೇಂದ್ರ ಅವರೇ, ನಿಮಗೆ ಒಂದು ಎಕ್ಸ್ಟ್ರಾ ಕೊಡ್ತೀನಿ ನೋಡಿ. ಆಯಿತಾ? ಕೊಟ್ಟೆ ನೋಡಿ, ಎಕ್ಸ್ಟ್ರಾ ಗಿಫ್ಟ್ ಕೊಡ್ತೀನಿ ನೋಡಿ. ನಾನು ಕೊಡೋದೇ ಇರಲ್ಲ ರಾಘವೇಂದ್ರ ಅವರೇ, ನಾನು ಎಲ್ರಿಗೂ ಗಿಫ್ಟ್ ಕೊಡ್ತೀನಿ. ಎಕ್ಸ್ಟ್ರಾ ಇದ್ದರೆ ಒಂದು 10 ಕೂಡ ಕೊಡಲಿಕ್ಕೆ ರೆಡಿಯಾಗಿ ನಾನು. ನೋಡಿ ಕೊಟ್ಟೆ ರಾಘವೇಂದ್ರ ಅವರೇ, ನಿಮಗೂ ಕೂಡ ಕೊಟ್ಟೆ, ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟೆ ನೋಡಿ. ಹ್ಯಾಪಿ ಡೇ ಅವರೇ ಬಂತ ನೋಡಿ. ಹ್ಯಾಪಿ ಡೇ ಅವರೇ ಬಂತ ನಿಮಗೆ? ಹರಿನಾಜಿ, ನಿಮ್ಮದು 70 ಸೆಕೆಂಡ್ ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ. ಹೌದಾ? ಥ್ಯಾಂಕ್ ಯು ಹ್ಯಾಪಿ ಡೇ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ ಹ್ಯಾಪಿ ಡೇ ಅವರೇ, ಗಿಫ್ಟ್ ಬಂತ ನಿಮಗೆ? ಕೊಟ್ಟೆ ನೋಡಿ, ಕೊಟ್ಟೆ ಅಲ್ವಾ? ಬಂದಿತ್ತಲ್ವಾ ನೋಡಿ. ಸಪೋರ್ಟ್. ನಾನು ಒಂದೊಂದೇ ನೋಡ್ತೀನಿ ಆಯಿತಾ? ನನಗೆ ಒಂದೊಂದು ಎರಡೆರಡು ನೋಡ್ತೀನಿ. ನಂದು ಇದಿಲ್ಲ ನನಗೆ, ಯಾವುದು ವೈಫೈ ಇಲ್ಲ ನನ್ನ ಹತ್ರ. ಇನ್ನೊಂದು ತಿಂಗಳಲ್ಲಿ, ಬರುವ ತಿಂಗಳಲ್ಲಿ ಹಾಕ್ತೀನಿ ನಾನು. ಮತ್ತು ನಿಮಗೆ ನಾನು ಕೂಡ ಸಪೋರ್ಟ್ ಹಾಗೇನೆ ಮಾಡ್ತೀನಿ. ವೈಶು ಅಕ್ಕ, ನಿನಗೆ ಕೊಟ್ಟಿದ್ದೀನಲ್ವಾ? ನನಗೂ ಕೊಟ್ಟಿದ್ದೀನ ಮೊನ್ನೆ. ವೈಶು ನಿನಗೆ ಕೊಟ್ಟೆ ಮೊನ್ನೆ. ನಾನು ಕೊಡದಿದ್ರೆ ಕೊಡ್ತೀನಿ ನೋಡು. ಕೊಟ್ಟಿದ್ದೇನೆ ಆಲ್ರೆಡಿ ವೈಶು ಆಲ್ರೆಡಿ ಕೊಟ್ಟಿದ್ದೇನೆ, ಅದಕ್ಕೆ ಕೊಟ್ಟಿಲ್ಲ. ವೈಶು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ ಆಯಿತಾ? ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ. ನಾನು ನಿಮಗೆ ಫಸ್ಟ್ ಕೊಟ್ಟಿದ್ದೀನಿ ಮೊನ್ನೆ ನೋಡು. ಫಸ್ಟ್ ನಿಮಗೇನೆ ಕೊಟ್ಟಿದ್ದು. ರಾಘವೇಂದ್ರ ಅವರಿಗೆ ಎಷ್ಟು ಕೊಟ್ಟೆ ನೋಡಿ. ಯಶು ಸೂಪರ್ ನೋಡಿ. ಅದೇ ರಚನಾ ಅವರಿಗೆ ಒಂದು ಕೊಡುವ ಎಕ್ಸ್ಟ್ರಾ ಗಿಫ್ಟ್. ರಚನಾ ಅವರಿಗೆ ನಿಮಗೆ ಕೂಡ ಒಂದು ಎಕ್ಸ್ಟ್ರಾ ಗಿಫ್ಟ್ ಕೊಡ್ತೀನಿ ಆಯಿತಾ? ನೋಡಿ, ಎಲ್ರಿಗೂ ಕೊಡುವಾಗ ನಿಮಗೆ ಯಾಕೆ ಕೊಡದೇ ಇರಬೇಕು? ನಿಮಗೂ ಕೂಡ ಕೊಟ್ಟೆ ನೋಡಿ. ಎಲ್ರಿಗೂ ಕೊಡ್ತೀನಿ ನಾನು. ಎಲ್ರಿಗೂ ಕೊಡೋದಾಗ ಎಲ್ರಿಗೂ ಕೊಡಲೇಬೇಕಲ್ವ? ಇಲ್ಲಾದರೂ ಕೊಡಲೇಬೇಕು. ಆವಾಜು ಬರಬಾರ್ದು ನೋಡಿ. ರಚನಾ ಅವರೇ, ನಿಮಗೂ ಕೂಡ ಕೊಟ್ಟೆ ಒಂದು ಗಿಫ್ಟ್. ರಚನಾ ಅವರೇ, ನಿಮಗೂ ಕೂಡ ಒಂದು ಗಿಫ್ಟ್ ಕೊಟ್ಟೆ ನೋಡಿ. ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟೆ ಆಯಿತಾ? ನೋಡಿ, ಚೆಕ್ ಮಾಡಿ, ಮೆಸೇಜ್ ಮಾಡಿದ್ದೀನಿ. ಏನಾಗಿದೆ? ಕ್ಯಾ ಹೋಗಯಾ? ಸೂಪರ್ ಥ್ಯಾಂಕ್ ಯು ಎಪ್ಪಿ ಅವರೇ, ಥ್ಯಾಂಕ್ ಯು. ನಾನು ಯಾರು ಬರಲ್ವಾ ಅಂತ ಅಂದ್ಕೊಂಡೆ ಬಂದೆ. ವೈಶು ನಿನಗೆ ಕೊಟ್ಟಿದ್ದೀನಿ ನಾನು ಆಯಿತಾ? ಮೊನ್ನೆನೇ ಕೊಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಬಂದಾಗೇನೆ, ಅದಕ್ಕೆ ನಾನು ಈಗ ಸ್ಟಾರ್ಟ್ ಮಾಡಿದೆ. ಯಾರಿಗಾದರೂ ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟು ಬಿಡುವ ಅಂತ, ಯಾರಿಗಾದ್ರೂ ಉಪಯೋಗ ಆಗಲಿ ಅಂತ. ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು. ವೈಶುಗೆ ಮೊನ್ನೆ ಕೊಟ್ಟಿದ್ದು ಆಯಿತು, ಇವತ್ತು ಕೊಡಲಿಕ್ಕಿಲ್ಲ. ಇನ್ನೊಂದು ಐ ಡಿ ತಗೋಬೇಕು. ಆಗ ಒಂದು 4 ID ಮಾಡಬೇಕು ಅದರಲ್ಲಿ. ಅದು ಐ ಡಿಯಿಂದ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಅಂತಾರೆ ವೈಶು. ಇದು ಐ ಡಿ ಅಲ್ಲ ನಂದು, ಇದು ಚಾನಲ್ ಥರನೇ ಇದೆ ನಂದು. ನಾನು 3 ವಿಡಿಯೋ ಹಾಕಿದ್ದೀನಿ. ಮತ್ತು ಒಂದು ಐ ಡಿ ಮಾಡ್ತಾರಲ್ವ, ಫೇಕ್ ಐ ಡಿಯಲ್ಲೆಲ್ಲ ಗಿಫ್ಟ್ ಬರುತ್ತಲ್ವ, ಅದು ಡಿಲೀಟ್ ಆಗಿ ಹೋಗುತ್ತೆ, ಅದು ವೇಸ್ಟ್. ಇದು ಫೇಕ್ ಐ ಡಿ ಅಲ್ಲ, ಇದು ಒರಿಜಿನಲ್ ಐ ಡಿ. ನೀವು ಐಸ್ ಕ್ರೀಮ್ನ ಕೊರಿಯರ್ ಮಾಡಿ ಐಸ್ ಕ್ರೀಮ್ ಕೊರಿಯರ್ ಮಾಡಲಿಕ್ಕೆ ನಾನು ಇವತ್ತು ತಿನ್ನಲ್ಲ. ಅವ್ರು ನನಗೂ ಕೂಡ ತಂದರು. ಅದಕ್ಕೆ ನಾನೇನು ಮಾಡಿದ್ದೆ ಅವರಿಗೆ, ನಿಮಗೆ ಯಾಕೆ ಸೈಲೆಂಟ್ ಇಲ್ಲ ರಮೇಶ್ ಅವರೇ? ಸೈಲೆಂಟ್ ಇದ್ದೀನಾ? ನಂದು ಮಾತು ಕೇಳ್ತಾ ಉಂಟಾ ನಿಮಗೆ ಎಲ್ರಿಗೂ? ಸೈಲೆಂಟ್ ಇಲ್ಲ. ಕಾರುಣ್ಯ ಯೂಟ್ಯೂಬ್ ಚಾನಲ್ ಅವರು ಎಪ್ಪಿ ಡೇ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಅಣ್ಣಪ್ಪ ಅವರೇ, ನಿಮಗೂ ಒಂದು ಗಿಫ್ಟ್ ಕೊಡ್ತೀನಿ ಆಯಿತಾ? ನಿಮಗೂ ಕೂಡ ಒಂದು ಗಿಫ್ಟ್ ಕೊಡುವ ನೋಡಿ. ಸಪೋರ್ಟ್ ಮಾಡಿ, ಗಿಫ್ಟ್ ಕೊಡ್ತೀನಿ. ಗಿಫ್ಟ್ ಕೊಟ್ಟೋದಕ್ಕೆ ಒಂದು 5 ನಿಮಿಷ ಆದರೂ ಸಪೋರ್ಟ್ ಮಾಡಬೇಕು. ಇಲ್ಲಾಂದರೆ ಗಿಫ್ಟ್ ಕೊಟ್ಟೋದಕ್ಕೆ ವೇಸ್ಟ್ ಅಲ್ವ? ನಾನು 5 ನಿಮಿಷ ಆದರೂ ಸಪೋರ್ಟ್ ಮಾಡಬೇಕು ಅಣ್ಣಪ್ಪ ಅವರೇ.
ಎಲ್ರಿಗೂ ಕೊಡ್ತೀನಿ ಆಯಿತಾ, ಎಲ್ರಿಗೂ ಗಿಫ್ಟ್ ಕೊಡ್ತೀನಿ. ಒಂದೊಂದು ಗಿಫ್ಟ್ ಕೊಟ್ಟರೆ ನೀವು ಎಲ್ರಿಗೂ ಉಪಯೋಗ ಆಗಲಿ ಅಂತ. ನಿಮಗೆ ಕೊಡಲಿಕ್ಕೆ ಇದ್ರೆ ಕೊಡಿ, ಇಲ್ಲಾಂದರೆ ಬೇಡ ನನಗೆ ವಾಪಸ್ಸು. ಅಣ್ಣಪ್ಪ ಅವರೇ ನಿಮಗೂ ಕೂಡ ಕೊಟ್ಟೆ ನೋಡಿ. ಅಣ್ಣಪ್ಪ ಅವರಿಗೆ ಮೆಸೇಜ್ ಹಾಕಲಿಲ್ಲ, ಅದು ಇದಾಯಿತು. ಎಸ್ಕ್ಯೂನ್ ಕಿಚನ್ ಅವರು ಬಂದರು. ಹಾಯ್ ಎಸ್ಕ್ಯೂನ್ ಕಿಚನ್ ಅವರೇ, ವೆಲ್ಕಮ್ ವೆಲ್ಕಮ್ ನಿಮಗೆ. ಹಾಯ್ ರೂಪಾ ಅಂತಿದ್ದಾರೆ ನೋಡಿ, ಹಾಯ್ ರೂಪಾ ಅಂತಿದ್ದಾರೆ. ಅಣ್ಣಪ್ಪ ಅವರೇ ನಿಮಗೆ ಡನ್ ಆಯಿತು ನೋಡಿ. ಅಣ್ಣಪ್ಪ ಅವರೇ ಕೊಟ್ಟೆ ನಿಮಗೂ ಕೂಡ ಒಂದು ಎಕ್ಸ್ಟ್ರಾ. ಮತ್ತೆ ಯಾರಿಗೆ ಕೊಟ್ಟಿಲ್ಲ? ಕಾರುಣ್ಯ ಅವರಿಗೆ ಕೊಟ್ಟಿಲ್ವಾ? ಕಾರುಣ್ಯ ಅವರಿಗೆ ಒಂದು ಎಕ್ಸ್ಟ್ರಾ. ಕಾರುಣ್ಯ ಅವರೇ ನಿಮಗೆ ಗಿಫ್ಟ್ ಎಕ್ಸ್ಟ್ರಾ ಒಂದು ಕೊಡ್ತೀನಿ ನೋಡಿ. ದಾದಾ ಮೇಡಮ್ ಇದಕ್ಕೆ ಗಿಫ್ಟ್ ಕೊರಿಯೇ, ಕೊಂಚಿ ಎಕ್ಸ್ಟ್ರಾ ಗಿಫ್ಟ್ ಕೊರಿಯೇ ಅಕ್ಕ. ಪಿನ್ ಮೀ ಓಕೆ, ಪಿನ್ ಮಾಡ್ತೀನಿ. ವೈಶು ಎಲ್ರಿಗೂ ಕನೆಕ್ಟ್ ಆಗಾಯ್ತಾ? ವೈಶುಗೆ ಯಾರಾದರೂ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಹ್ಯಾಪಿ ಡೇ, ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ರೂಪಾ ಅವರಿಗೆ ಕೊಡಿ. ಅವರಿಗೆ ಕೊಟ್ಟೆ ರೂಪಾ ಅವರಿಗೆ. ಹಾಂ ಐಸ್ ಕ್ರೀಮ್ ಪಪ್ಪ ಕೊರ್ಲೆಪ್ಪು ಅದೇ ಐಸ್ ಕ್ರೀಮ್ ಕೊಡೋದು ಹೆಂಗೆ ಕೊಡೋದಿಲ್ಲ, ಹೆಂಗೆ ಪಾಸ ಉಪವಾಸ ತಿನ್ನೋಡ್ಗ್ಯಾನು ಪಪ್ಪಂದೇ ಅತ್ತೆ ಯಾರೇ ತಿನ್ನೋಡ್ಗಿ ನಾನು ಐಸ್ ಕ್ರೀಮ್ ಉಪವಾಸ ಬಾಬಾಯಿನಿ ಐಸ್ ಕ್ರೀಮ್ ತಿನ್ಬುಜಾನು ದೇ ತಿನ್ಲೇಂದೇ. ಥ್ಯಾಂಕ್ ಯು ಕಾರುಣ್ಯ ಅವರು. ಯಶು ಸಾನು ಗಿಫ್ಟ್ ರಿಟರ್ನ್ ಕೊಡಿ. ನೀವು ನನ್ಗೆ ಕೊಟ್ರಾ? ನಿಮ್ದು ಹಿಂಗೆ ಪುರ್ಚಿ ಕೊಡ್ತೀನಿ ನಾನೇ. ಯಶು ಸಾನು ಅವರೇ ನಾನೇ. ಅದು ಬಾಬು ದಾನೆ ಲಕ್ಕಿಜಿ, ಅಪ್ಪು ದಾನೆ ಲಕ್ಕಿಜಿ. ರೂಪಾ ಡನ್ ಅಂತಿದ್ದಾರೆ ನೋಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ಕೊಡಿ. ಮೂಲೆ ದೀಲೆ ಅಲ್ಲೇ ಒಂದು ಡಿಸ್ಟರ್ಬ್ ಮಾಡ್ಪೋರ್ಚು. ನನ್ನೇ ದಾನೆ ಲಕ್ಕಿಜಿ ತುಲೆ. ಕಾರುಣ್ಯ ಯಶು ಸಾನು ಓಕೆ ಕೊಡ್ತೀನಿ ರಿಟರ್ನ್ ಕೊಡ್ತೀನಿ ಆಯ್ತಾ, ಕೊಡ್ತೀನಿ ನಾನೇ. ಅದು ನಾನು ನಿಮಗೂ ಕೂಡ ಕೊಡಬೇಕಂತ ಅಂದ್ಕೊಂಡಿದ್ದೆ. ಅದು ಸಪೋರ್ಟ್ ಐಡಿ ಅದು ನಂದು. ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ ಎಲ್ರಿಗೂ ನೋಡಿ. ಸಪೋರ್ಟ್ ಮಾಡಿ, ಗಿಫ್ಟ್ ಕೊಡ್ತಿದ್ದೀನಿ. ಎಸ್ಕ್ಯೂನವರೇ ನಿಮಗೆ ಕೊಟ್ಟಿಲ್ಲ ಅಂದರೆ ಕೊಡ್ತೀನಿ. ನಿಮಗೆ ಮೊನ್ನೆ ಕೊಟ್ಟಿದ್ದೀನಿ ಕೊಟ್ಟೆ ನೋಡಿ ಕೊಟ್ಟೆ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಸ್ಕ್ಯೂನವ್ರು ದೀಪರಾಜ್ ಚಾನಲ್ ಅವರು ಬಂದರು. ಹಾಯ್ ಸೂಪರ್ ದೀಪರಾಜ್ ಅವರೇ ಹಾಯ್ ವೆಲ್ಕಮ್. ರೂಪಾ ರಿಟರ್ನ್ ಡನ್ ಅಂದಿದ್ದಾರೆ ಎಸ್ಕ್ಯೂನವ್ರಿಗೆ ಹೊಸ ಗಿಫ್ಟ್ ಕೊಟ್ಟಿದ್ದೇನೆ ಇಲ್ವಾ ಅಂತ ಗೊತ್ತಿಲ್ಲ ಅಲ್ವಾ, ಕೊಟ್ಟು ನೋಡ್ತೀನಿ. ಎಸ್ಕ್ಯೂನವ್ರಿಗೆ ಆಲ್ರೆಡಿ ಯಶು ಸಾನು ಬ್ಲಾಗ್ ಡನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೀಪಾ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀಪಾ ಅವರೇ. ದೀಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀಪರಾಜ್ ಅವರು ಸೂಪರ್ ಸಪೋರ್ಟ್. ಅಣ್ಣಪ್ಪ ಅವರು ದಾದಾ ಮೇಡಮ್ ಸ್ಪೆಷಲ್ ದಾಲೆಜ್ಜಿ ವೆಜ್. ಪ್ರಜೀವ್ ಅವರು ಬಂದರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಜೀವ್ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಎಲ್ಲರೂ ಲೈಕ್ ಕೊಡಿ ಆಯಿತಾ, ಪ್ಲೀಸ್ ಲೈಕ್ ಕೊಡಿ. ದೀಪರಾಜ್ ಅವರು ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. ಅಣ್ಣಪ್ಪ ಅವರು ಸೂಪರ್ ಸಪೋರ್ಟ್. ದೀಪ ಅವರು ದಾಲೆಜ್ಜಿ ಅಣ್ಣಪ್ಪನೇ ಇನಿ ಸ್ಪೆಷಲ್ ಇನಿ ಉಪವಾಸ ಬಜಿ ಬಂಜಿ ಆತೆ ಇನಿ ಎನ್ನ. ದೀಪರಾಜ್ ಅವರು ಸೂಪರ್ ಸಪೋರ್ಟ್. ಎಂತ ಗೊತ್ತಾ, ಈಗ ಮೊಬೈಲ್ ಉಂಟಂತ ಅಲ್ಲ, ಅದಕ್ಕೆ ಎಲ್ರಿಗೂ ಒಂದು ಗಿಫ್ಟ್ ಎಕ್ಸ್ಟ್ರಾ ಗಿಫ್ಟ್ ಕೊಡ್ತಿದ್ದೀನಿ. ಉಪಯೋಗ ಆಗಲಿ ಎಲ್ರಿಗೂ ಅಂತ ಅಷ್ಟೇ. ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಕಮ್ ಬ್ಯಾಕ್ 20 ಮಿನಿಟ್ಸ್. ಓಕೆ ಪಿ ಡೇ ಅವರೇ ಓಕೆ ಪರವಾಗಿಲ್ಲ. ಓಕೆ ಈರ್ನ ಇಲ್ಲಾಡು ಮಸ್ತ್ ಸೌಂಡು ಬರ್ಪುಂಡು ಮೇಡಮು ಎನ್ನ ಇಲ್ಲಾಡು ಎನ್ನ ಬಾಲೆ ಜೋಕುಲುಲ್ಲ ಎಲ್ಲೆಲ್ಲೇ ಜೋಕುಡುಲ್ಲೆ ರಂಚಾದವು ಸೌಂಡ್ ಬರ್ಪೀನಿ. ಡನ್ ಅಣ್ಣಪ್ಪ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ ನೋಡಿ. ಅಣ್ಣಪ್ಪ ಅವರೇ ಡನ್ ಅಂತೆ ನೋಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಎಲ್ಲರೂ ನನಗೆ ಒಂದು ಲೈಕ್ ಕೊಡಿ. ನೈಟ್ 9ಗೆ ಲೈವ್ ಇರುತ್ತೆ, ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತಿದ್ದಾರೆ. ದೀಪಾ ಅವರು. ಸುನೀತಾ ಜೈನ್ಸ್ ಅವರು ಬಂದರು. ಹಾಯ್ ಸುನೀತಾ ಅವರೇ ಹಾಯ್ ವೆಲ್ಕಮ್. ಶಾಂತಾ ಬ್ಲಾಗ್ಸ್ ಅವರು ಹಾಯ್ ಶಾಂತಾ ಅವರೇ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಒಂದು ಅಣ್ಣಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪರಾಜ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ದೀಪರಾಜ್ ಅವರೇ. ವೈಶು ಅವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಾಪ್ರಭಾ ನಿರ್ವಿಘ್ನಂ ಕುರುಮೆ ದೇವ ಸರ್ವ ಕಾಯುಸು ಸರ್ವದ ಅಂತಿದ್ದಾರೆ ನಮ್ಮ ದೀಪರಾಜ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ವೈಶು. ಥ್ಯಾಂಕ್ ಯು ದೀಪಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ವೈಶು. ಥ್ಯಾಂಕ್ ಯು ವೈಶು. ಗಿಫ್ಟ್ ರಿಟರ್ನ್ ಮಾಡಿ ಕಿಚಾನ್ ಅಂತಿದ್ದಾರೆ. ಎಸ್ಕ್ಯೂನ್ ಕಿಚನ್ ಅವರೇ ನೀವು ಅಣ್ಣಪ್ಪ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪರಾಜ್ ಅವರು ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಣ್ಣಪ್ಪ ಅವರು ಸೂಪರ್ ಸಪೋರ್ಟ್. ದೀಪರಾಜ್ ಅವರು ಸೂಪರ್ ಸಪೋರ್ಟ್. ಅಣ್ಣಪ್ಪ ಅವರು ಸೂಪರ್ ಸಪೋರ್ಟ್. ದೀಪರಾಜ್ ಪೂರ್ಣ ಪ್ರಕಾಶ್ ಅವರು ಗುಡ್ ಈವ್ನಿಂಗ್ ಭೈಯಾ. ಗುಡ್ ಈವ್ನಿಂಗ್ आपको टी हो गई आपका.
ದೀಪರಾಜ್ ಸೂಪರ್ ಸಪೋರ್ಟ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಪೂರ್ಣ ಪ್ರಕಾಶ್ ಭಯ್ಯ ದೀಪರಾಜ್ ಸೂಪರ್ ಸಪೋರ್ಟ್. ಪ್ರಜೀವ್ ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ ನೋಡಿ. ಯಶು ಸನ್ ಬ್ಲಾಗ್ಸ್ ಅವರಿಂದ. ಅಲ್ಲಿ ಮಾಡಿ ಅಣ್ಣ ಇಲ್ಲಿದ್ದಾನೆ ನೋಡು. ಅಣ್ಣ ಲಕ್ಕಪ್ಪು ಅಣ್ಣೆ ಗೊತ್ತುಂಟು. ಅಣ್ಣ ಲಕ್ಕಪ್ಪು ಹೌದಾನೆ ಆತು ಬೇಗ ಲಕ್ಕಿನ ಜೈದು ಯಾಕಡೆ ಜೈದೆ ದಾನೆ ನೋಡಿ. ನಿಮ್ಗೆ ಒಂದು ಗಿಫ್ಟ್ ಕೊಟ್ಟೆ ಪ್ರಜೀವ್ ಅವರೇ. ನೋಡಿ ಪ್ರಜೀವ್ ಅವರೇ, ನಿಮ್ಗೊಂದು ಗಿಫ್ಟ್ ಕೊಟ್ಟೆ ನಾನು. ಕೊಟ್ಟೆ ಬೇಟಾ. ಮಾಡ್ತೀನಿ, ಟಿವಿ ಹಾಕ್ತೀನಿ. ಥ್ಯಾಂಕ್ ಯು ದೀಪರಾಜ್ ಅವರೇ. ಓಕೆ ಸಿಸ್ ಬಾಯ್. ಓಕೆ ಬಾಯ್ ಸಿಸ್ ಅಂತಿದ್ದಾರೆ. ಓಕೆ ಬಾಯ್. ಸೂಪರ್ ಸಪೋರ್ಟ್ ಮೀ ಅಂತಿದ್ದಾರೆ. ಪ್ರಜೀವ್ ಅವರೇ, ನಿಮ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ. ಯಶು ಸಾನ್ ಬ್ಲಾಗ್ಸ್ ಅವರಿಂದ ಒಂದು ಗಿಫ್ಟ್ ಬಂದಿದೆ ನಿಮಗೆ ನೋಡಿ. ಯಶು ಸಾನ್ ಬ್ಲಾಗ್ಸ್ ಅವರಿಂದ ಒಂದು ಗಿಫ್ಟ್ ಬಂದಿದೆ ನಿಮಗೆ. ದೀಪರಾಜ್ ಸಬ್ ಡನ್ ಅಂತಿದ್ದಾರೆ. ಸಪೋರ್ಟ್ ನೀನೆ ಇಂಕ ಥ್ಯಾಂಕ್ ಯು. ಅಚ್ಚು ಪ್ರಪಂಚ ಅವರು ಬಂದರು. ಹಾಯ್, ಗುಡ್ ಈವ್ನಿಂಗ್ ಅಚ್ಚು ಪ್ರಪಂಚ ಅವರೇ. ವೆಲ್ಕಮ್, ನಿಮಗೆ ವೆಲ್ಕಮ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಷ್ಟು ಗಂಟೆಗೆ ಹೋಗಿ? 8 ಗಂಟೆಗ ಲೇಟ್ ಆಗ್ತೀರಿ ಹಂಗಾದ್ರೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಂದೆ ಅಣ್ಣಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮಗಕ್ಕೆ ಬಿಟ್ಟು ಅಂಟು ಮಾರೆ ಎಂಕ ರಿಮೋಟ್ ಒತ್ತಡನೆ ಬಿಟ್ಟು ಅವು ಆಯ್ಕೆ ಬಿಟ್ಟು ನನ್ನ ಮಗಕ್ಕೆ ಗುಂಟಾಗ ಪೊಂಗರು ಬಿಟ್ಟಿದೆ. ಅಂತೂ ಈ ಎನ್ನ ಗಿನ್ನ ಪೊಂಗರಾಗೊಂದು ಒಂದು ಗೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೂಲ್ದೆ ಪೋಡಮ್ ನೀವು ಲೈಟ್ ಎಂಚ ಚಾಲ ಹಿಂಗೆ ಮಾಡ್ರೆ. ಥ್ಯಾಂಕ್ ಯು ಸೋ ಮಚ್. ಇದನ್ನು ತೆಗಿಯುವ ಅವರಿಗೆ ಸೌಂಡ್ ಎಲ್ಲ ಬರಬಾರ್ದು ಯಾರಿಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣಪ್ಪ ಅವರೇ. ಥ್ಯಾಂಕ್ ಯು. ಅಚ್ಚು ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ ಅಣ್ಣಪ್ಪ ಅವರು. ಎಸ್ಕ್ಯೂನ್ ಕಿಚನ್ ಅವರು. ಅಚ್ಚು ಅವರೇ ಗಿಫ್ಟ್ ಅಪ್ಪೋ ಹೆಂಗೆ ಕುರ್ಚಿ ಕೊರ್ಲೆ ಅಪ್ಪೋ ಕೂಚಾರ ಉಂಡಪ್ಪೋ ಇರ್ಲಕ್ಕಲೆ ಇದೇ ಗುಂದೆ ಬಲ್ತುಂಡನೆ ಹೆಡ್ಡೆ ತೋಜು ಕೂಚಾರ ಉಂಡ ಅಪ್ಪ ಪಪ್ಪ ಬೈದಾರಿಯಾ ಅಮ್ಮ ಪಪ್ಪ ಬೈದಾರ ಐಸ್ ಕ್ರೀಮ್ ಬತ್ತೈದೇರು ಪಪ್ಪ ಬೈದೇರು ಅಕ್ಕಜಾರೆ ಇರ್ದಾನೆ ಲೇಟೀನಿ ದಾನೆ ಲೇ ಬರ್ತಾರೆ. ಥ್ಯಾಂಕ್ ಯು ಎಸ್ಕಿನ್ ಕಿಚನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣಪ್ಪ ಅವರೇ. ಥ್ಯಾಂಕ್ ಯು ಸೋ ಮಚ್. ಅಚ್ಚು ಡನ್ ಅಂತಿದ್ದಾರೆ. ಹಾಯ್ ಬೇಟಾ. ಹಾಯ್ ನಿಶಾಲ್ ಪಾಟೀಲ್ ಆಂಟಿ. ಹಾಯ್, ವೆಲ್ಕಮ್. ಅಚ್ಚು ಅಣ್ಣಪ್ಪ ಮಸ್ತು ಜೋಕುಲು ಉಲ್ಲೇರು ಇಲ್ಲ ಇಜ್ಜಿ ಎರಡೇ ಜೋಕುಲು ಎನ್ನ ಮಗೇಲ ಎನ್ನ ಕಿಂಜಿ ಮಗೇಲ ಮಲ್ಲ ಮಗೇಲ ಕಿಂಜಾಗುಲು ಅಂಚಾದಾಗುಲು ಪೋಕರಿಲು. ಆಶಾ ಟ್ರಾವೆಲ್ ಲೈಫ್ ಅವ್ರು ಬಂದರು. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಟ್ಟು ಸಹಕರಿಸಿ. ನನಗೆ ನಾನು ಮ್ಯೂಟಲ್ಲಿ ಇಡಬೇಕಂತ ಅಂದ್ಕೊಂಡೆ. ಎಲ್ಲರ ಹತ್ರ ನನಗೆ ಮ್ಯೂಟ್ ಅಷ್ಟು ಕಂಫರ್ಟೇಬಲ್ ಆಗಲ್ಲ ನನಗೆ, ಅಷ್ಟೊಂದು ಇದಾಗಲ್ಲ. ಅದಕ್ಕೆ ನಾನು ಮ್ಯೂಟಲ್ಲಿ ಇಟ್ಟಿಲ್ಲ. ಅಚ್ಚು ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಅಚ್ಚು ಡನ್ ರಿಟರ್ನ್ ಮಾಡಿ. ಅಣ್ಣಪ್ಪ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪ ಅವರೇ. ಥ್ಯಾಂಕ್ ಯು. ಅಚ್ಚು ಡನ್ ಟ್ಯೂನ್ ಅವರೇ ಅಂತಿದ್ದಾರೆ ನೋಡಿ. ಅಚ್ಚು ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ನಾನು ನೋಡುವ ಜನ ಬರ್ತಾರ ಅಲ್ವಾ ಅಂತ ನೋಡಿ ಬಂದೆ ನಾನು. ಅದು ಬಂದರು ದೇವರದಲ್ಲಿ. ನಿನ್ನೆ ಆಗಿಲ್ಲ ನನಗೆ. ಇಲ್ಲಿ ಮಾರ್ನಿಂಗ್ ತುಂಬ ಜನ ಕಮ್ಮಿ ಇತ್ತು. ಎಷ್ಟು ಹೊತ್ತು ಬೇಕಾದರೆ ಲೈವ್ ಮಾಡುವವರಿಗೆ ಒಂದು ಸಜೆಷನ್, ಎಷ್ಟು ಬೇಕಾದರೂ ಮಾಡ್ಬೋದಂತೆ ನೋಡಿ. ಅಮ್ಮು ಗೊಂಬೆ ಪ್ಯಾಷನ್ ಅವರು ಬಂದರು. ಹಾಯ್ ವೆಲ್ಕಮ್. ಅಮ್ಮು ಗೊಂಬೆ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ಅಮ್ಮು ಗೊಂಬೆ ಅವರೇ. ಥ್ಯಾಂಕ್ ಯು ಸೋ ಮಚ್. ಶಾಂತಾ ಬ್ಲಾಗ್ಸ್ ಅವರು ಎಸ್ಕ್ಯೂನ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ.
ರಾಘವೇಂದ್ರ ಅವರು ಹಲೋ ಸಿಸ್ಟರ್, ಇನ್ನು ತುಂಬ ಹೊತ್ತು ಇರ್ತೀರಿ ಅಲ್ವಾ? ಇದು ಕರೆಂಟು ಸ್ವಲ್ಪ ಖಾಲಿಯಾಗಿದೆ, ಆಮೇಲೆ ಮಾಡ್ತೀನಿ. ಆಯಿತು ಆಯಿತು ರಾಘವೇಂದ್ರ ಅವರೇ, ಆಯಿತು, ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಆಯಿತು ರಾಘವೇಂದ್ರ ಅವರೇ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅಂತ ನಂಗೆ ಗೊತ್ತುಂಟು. ಥ್ಯಾಂಕ್ ಯು ಸೋ ಮಚ್ ನಿಮಗೆ, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ವೆಲ್ಕಮ್ ಸ್ಕ್ಯೂನ್ ಅವರೇ ಅಂತಿದ್ದಾರೆ ನೋಡಿ ನಮ್ಮ ಅಣ್ಣಪ್ಪ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಯಶಸ್ವಾನ್ ಬ್ಲಾಗ್ಸ್ ಅವರು. ಅದು ನಾನೇ ಆಯಿತಾ, ಯಶಸ್ವಾನ್ ಬ್ಲಾಗ್ಸ್ ಅವರು ನಾನೇ. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ. 12 ಲೈಕ್ ಆಗಿದೆ, ಯಾರು ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಶು ಗಿಫ್ಟ್ ಡನ್, ರಿಟರ್ನ್ ಮಾಡಿ. ನಿಮ್ಗೆ ಆಗಲೇ ನಿಮ್ಗೆ ನಾನು ಕೊಡ್ತೀನಿ ಅಮ್ಮವರೇ, ಅದು ನಂದೇ ಚಾನಲ್ ಆಯಿತಾ, ನಾನು ಫ್ರೀ ಕೊಡ್ತಿದ್ದೆ ನಿಮಗೆ, ನೀವು ಕೊಟ್ರಲ್ವಾ, ಪರವಾಗಿಲ್ಲ, ಅದರಲ್ಲಿ ವಿಡಿಯೋ ಇದೆ, ನಂದೇ ಅದು, ಪರವಾಗಿಲ್ಲ, ಕೊಟ್ಟೆ ಆಯಿತಾ. ನೋಡಿ ಕೊಡ್ತಾ ಇದ್ದೀನಿ ನಾನೇ ಅದು. ನಿಮ್ಮದು ಟೈಲರಿಂಗ್ ಇದ್ದಾ? ನನಗೂ ಕೂಡ ನೋಡ್ಲಿಕ್ಕೆ ಆಗುತ್ತೆ, ನಾನು ಕೂಡ ಟೈಲರೇ. ಸೂಪರ್, ಕೊಟ್ಟೆ ನೋಡಿ ಆಯಿತಾ ಅಮ್ಮವರೇ, ಲೈಕ್ ಡನ್ ಆಯಿತು, ಕೊಟ್ಟೆ ನಿಮಗೆ. ಅದು ನಂದೇ ಚಾನಲ್, ಹಾಕಿದೆ ಅದು ನಂದೇ ಅದು, ಕೊಟ್ಟೆ ಗಿಫ್ಟು. ಆಯ್ ಬೇಟಾ ಅಚ್ಚಿ ಪ್ರಪಂಚ, ರಿಟರ್ನ್ ಗಿಫ್ಟ್ ಪ್ಲೀಸ್. ಅಚ್ಚು ಪ್ರಪಂಚ ಪ್ಲೀಸ್ ರಿಟರ್ನ್ ಮಾಡಿ. ನೋಡಿ ನಿಶಾಲ್ ಪಾಟೀಲ್ ಅವರಿಗೆ. ಅಮ್ಮು, ಹೌದಾ, ಹೌದು, ಕೊಟ್ಟೆ. ಅಚ್ಚು ಕಮೆಂಟ್ ಮಾಡಿ, ಕಮೆಂಟ್ ಡನ್ ಅಂತಿದ್ದಾರೆ ನೋಡಿ. ಪ್ರಜೀವ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರಜೀವ್ ಅವರಿಗೂ ಕೊಟ್ಟೆ ಸಿಸ್, ನಿಮ್ಗೆ ಒಂದು ಗಿಫ್ಟ್ ಆಯಿತಾ. ಹಾಯ್ ಅಮ್ಮು ಅಂತಿದ್ದಾರೆ ಎಸ್ಕ್ಯೂನ್ ಕಿಚನ್ ಅವರು. ಎಸ್ಕ್ಯೂನ್ ಕಿಚನ್ ಅವರು ಹಾಯ್ ಅಮ್ಮು ಅಂತಿದ್ದಾರೆ ನೋಡಿ. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ ಆಯಿತಾ. ನಿಮಗೆ ಗಿಫ್ಟ್ ಬೇಕಾದರೆ ಒಂದು ಎಕ್ಸ್ಟ್ರಾ ಗಿಫ್ಟ್ ಕೂಡ ಕೊಡ್ತೀನಿ. ಅಚ್ಚು ಅವರಿಗೆ, ಆಶಾ ಅವರಿಗೆ ಅಣ್ಣಪ್ಪ ಗಿಫ್ಟ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಆಶಾ ಅವರಿಗೆ ಅಣ್ಣಪ್ಪ ಅವರಿಗೆ ಗಿಫ್ಟ್ ರಿಟರ್ನ್ ಕೊಡಿ ಆಯಿತಾ. ಆಶಾ ಅವರೇ, ನಿಮಗೂ ನಾನು ಕೂಡ ಒಂದು ಕೊಡ್ತೀನಿ ಆಯಿತಾ, ಗಿಫ್ಟ್ ತಗೊಳ್ಳಿ. 741 ಡನ್ ಆಯಿತಾ ನಿಮಗೆ, ನಾನು ಕೂಡ ಕೊಟ್ಟೆ ನಿಮ್ಗೆ ಒಂದು. ಸೂಪರ್ ನೈಸ್. ಆಶಾ ಟ್ರಾವೆಲ್ ಅವರೇ, ನಿಮಗೊಂದು ನಾನು ಕೂಡ ಒಂದು ಕೊಟ್ಟೆ ಆಯಿತಾ ಗಿಫ್ಟ್. ಯಶಸ್ವಾನ್ ಬ್ಲಾಗ್ಸ್ ಅವರ ಕಡೆಯಿಂದ ಕೊಟ್ಟೆ. ವಕ್ರತುಂಡ ಮಹಾಕಾಯ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಡನ್ ನಿಶಾಲ್ ಮ್ಯಾಮ್, ಡನ್ ಅಂತೆ ನೋಡಿ. ನಿಶಾಲ್ ಮ್ಯಾಮ್ ಆಪ್ಕೋ ಡನ್ ಹೋಗೇ. ಅಚ್ಚು ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ವೈಶು ಅವರಿದ್ದಾರೆ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೊಡ್ತಾರೆ. ಅಮ್ಮು ಗಿಫ್ಟ್ ಡನ್, ಲೈಕ್ ಡನ್, ಕಮೆಂಟ್ ಡನ್ ಫಾರ್ ರೀಸೆಂಟ್ ವಿಡಿಯೋ ಪ್ಲೀಸ್ ರಿಟರ್ನ್. ಎಸ್ಕ್ಯೂನ್ ಕಿಚನ್ ಅವರಿಗೆ ರಿಟರ್ನ್ ಕೊಡಿ ಅಮ್ಮು ಅವರೇ. ಅಮ್ಮು ಎಸ್ ಕಿಚನ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ ಅಮ್ಮು ಅವರು. ಅಮ್ಮು ಗೊಂಬೆ ಪೇಷನ್ ಅವರು ನೋಡಿ, ಅವರವರ ಗಿಫ್ಟ್ ಅವರವರಿಗೆ ಕೊಡಿ ಆಯಿತಾ. ಆಶಾ ಟ್ರಾವೆಲ್ ಅಮ್ಮು ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಆಶಾ ಅವರೇ, ನಿಮಗೆ ಒಂದು ನಾನು ಕೊಟ್ಟೆ ಗಿಫ್ಟು ಆಯಿತಾ. ವೈಶು ಆಶಾ ಟ್ರಾವೆಲ್ ಗಿಫ್ಟ್ ರಿಟರ್ನ್ ಕೊಡಿ ಅಂತಿದ್ದಾರೆ. ಆಶಾ ಟ್ರಾವೆಲ್ ಅವರೇ ವೈಶು ಅವರಿಗೆ ರಿಟರ್ನ್ ಕೊಡಿ. ಥ್ಯಾಂಕ್ ಯು ಅಮ್ಮು ಅಂತಿದ್ದಾರೆ ಸ್ಕ್ಯೂನ್ ಕಿಚನ್ ಅವರು. ವೈಶು ಅವರಿಗೆ ರಿಟರ್ನ್ ಕೊಡಿ ಆಶಾ ಅವರೇ. ಪಿನ್ ಐಡ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಕಮೆಂಟ್ ಆಗ್ತಾ ಇರಿ. ನಾನು ಮ್ಯೂಟು ಇಡಬೇಕಂತ ಅಂದ್ಕೊಂಡೆ ನಾನು. ಜತೋನಿ ಆಯ್ದ. ಹಾಯ್ ಬೇಟಾ ಆಶಾ ಟ್ರಾವೆಲ್ ಲೈಫ್ ರಿಟರ್ನ್ ಗಿಫ್ಟ್ ಪ್ಲೀಸ್. ಆಶಾ ಟ್ರಾವೆಲ್ ಲೈಫ್ ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ, ನಿಹಾಲ್ ಪಾಟೀಲ್ ಅವರಿಗೆ. ಆಶಾ ಟ್ರಾವೆಲ್ ಗಿಫ್ಟ್ ಕೊಡಿ. ಆಶಾ ಟ್ರಾವೆಲ್ ಡನ್, ರಿಟರ್ನ್ ಗಿಫ್ಟ್ ಡನ್ ಅಂತೆ ನೋಡಿ. ಆಶಾ ಟ್ರಾವೆಲ್ ಅವರೇ ವೈಶು ಅವರಿಗೆ ಕೊಡಿ. ಶಾಂತ ಕನ್ನಡ ಬ್ಲಾಗ್ಸ್. ಹಾಯ್ ಸಿಸ್, ಹಾಯ್, ವೆಲ್ಕಮ್. ಶಾಂತಿ ಹಾಯ್, ವೆಲ್ಕಮ್ ಸಿಸ್, ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಶಾಂತ ಕನ್ನಡ ಬ್ಲಾಗ್ಸ್ ಅವರು. ಅಮ್ಮು ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಶಾಂತ ಅವರಿಗೆ ಗಿಫ್ಟ್ ಕೊಡಿ, ಅವರು ರಿಟರ್ನ್ ಕೊಡಿ ಆಯಿತಾ ಅಮ್ಮು ಅವರೇ.
ನೋಡಿ. ಆಶಾ ಟ್ರಾವೆಲ್ ಡನ್ ರಿಟರ್ನ್ ಮೀ ಅಂತಿದ್ದಾರೆ ನೋಡಿ. ಆಶಾ ಟ್ರಾವೆಲ್ ಅವರೇ ವೈಶು ಅವರಿಗೆ ಮತ್ತು SQN ಕಿಚನ್ ಅವರಿಗೆ ರಿಟರ್ನ್ ಕೊಡಿ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಶಾ ಟ್ರಾವೆಲ್ ಡನ್ ರಿಟರ್ನ್ ಅಂತಿದ್ದಾರೆ. ಆಶಾ ಟ್ರಾವೆಲ್ ಅವರೇ ರಿಟರ್ನ್ ಕೊಡಿ. SQN ಕಿಚನ್ ಅವರು ಆಶಾ ಟ್ರಾವೆಲ್ ಅಂತಿದ್ದಾರೆ. ಆಶಾ ಟ್ರಾವೆಲ್ ರಿಟರ್ನ್ ಕೊಡಿ ವೈಶು ಅವರಿಗೆ ಮತ್ತು SQN ಕಿಚನ್ ಅವರಿಗೆ. ವೈಶು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವೈಶು. ಶಾಂತ ಅವರೇ ಡನ್ ಅಂತಿದ್ದಾರೆ. ಶಾಂತ ಅವರೇ ಡನ್ ಅಂತೆ ನೋಡಿ ನಿಮಗೆ. ಎಸ್ ವೈಶು ಆಶಾ ಟ್ರಾವೆಲ್ ಇದ್ದೀರಾ? ಶಾಂತಿ ಅವರು ಡನ್ ಸಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್ ನಿಮಗೆ. ಕನೆಕ್ಟ್ ಆಗಿ ಒಬ್ರಿಗೊಬ್ರು ನೋಡಿ. ಆಶಾ ಟ್ರಾವೆಲ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಆಶಾ ಟ್ರಾವೆಲ್ ಅವರೇ ಇದ್ದೀರಾ? ಆಶಾ ಅವರೇ. ವೈಶು ಅವರು ಕೊಟ್ಟಿದ್ದಾರೆ. SQN ಕಿಚನ್ ಅವರು ಕೊಟ್ಟಿದ್ದಾರೆ ನೋಡಿ. ಕೊಡಿ ಅವರಿಗೆ. ಸಂತೋಷ್ ರಾಥೋಡ್ ಅವರು ಕಾಫಿ ಆಯ್ತಾ? ಕಾಫಿ ಕುಡಿಯಲ್ಲ ನಾನು ಬ್ರದರ್. ನೀವು ನಿಮ್ದಾಯ್ತಾ ಬ್ರದರ್? DD ಕಿಚನ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು DD ಕಿಚನ್ ಅವರೇ. ವೆಲ್ಕಮ್ ನಿಮಗೆ. ವೆಲ್ಕಮ್. ಲೈಕ್ ಕೊಡಿ. ಒಂದು ಲೈಕ್ ಬಂದಿಲ್ವ ಏನ? DD ಕಿಚನ್ ಅವರೇ ಕೊಟ್ಟಿದ್ದು. ಸಂತೋಷ್ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಶಾಂತಿ ಕನ್ನಡ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಶಾಂತಾ ಬ್ಲಾಗ್ಸ್ ಅವರು. ಆಶಾ ಟ್ರಾವೆಲ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಅವರು ಎಲ್ಲಿ ಹೋದ್ರಪ್ಪ? ಇರಬೇಕಲ್ವಾ? ಕೊಡಿ ಕೊಡಿ ಎಲ್ರಿಗೂ ರಿಟರ್ನ್ ಕೊಡಿ ಆಯ್ತಾ? ಅಕ್ಕ ಆಶಾ ಟ್ರಾವೆಲ್ ಎಲ್ಲಿ ಹೋದ್ರು? ಅವರು ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರೆ ನಾನು ಇರಿ ಒಂದು ನಿಮಿಷ ಇರಿ, ಬಂದರೆ ಬರ್ಬೋದೀಗ. ಶಾಂತಿ ಕನ್ನಡ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಶಾಂತಿ ಕನ್ನಡ ಅವರೇ. ಅಮ್ಮು ಗೊಂಬೆ ಅವರಿಗೆ ರಿಟರ್ನ್ ಕೊಡಿ. ಶಾಂತಿ ಕನ್ನಡ ಅವರೇ ಇದ್ದೀರಾ ನೋಡಿ? 1-2 ಮೆಸೇಜ್ ಆಗ್ತಾರಲ್ವ ಬಂದು, ಅವರಿಗೆ ಒಮ್ಮೆಲೆ ಸಪೋರ್ಟ್ ಗಿಫ್ಟ್ ಕೊಡ್ಲಿಕ್ಕೆ ಹೋಗಬೇಡಿ ಆಯ್ತು. ಅವರು ಹೋಗ್ತಾರೆ ಮತ್ತೆ, ಅದಕ್ಕೆ ಅಂದಿದ್ದು ನಾನು. ಅವರೊಂದು 5-6 ಮೆಸೇಜ್ ಹಾಕಿದ ಮೇಲೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗಿ, ಇಲ್ಲಾಂದರೆ ಅವರು ಗಿಫ್ಟು ಸೀದಾ ಹೋಗ್ತಾರೆ. ಆಶಾ ಟ್ರಾವೆಲ್ ಬಂದರು. ಅಮ್ಮು ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಆಶಾ ಟ್ರಾವೆಲ್ ಅವರೇ SQN ಕಿಚನ್ ಮತ್ತು ವೈಶು ಅವರಿಗೆ ರಿಟರ್ನ್ ಕೊಡಿ ಪ್ಲೀಸ್. DD ಕಿಚನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಣ್ಣಪ್ಪ ಪಾನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಶಾ ಟ್ರಾವೆಲ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. SQN ಕಿಚನ್ ವೈಶು ಅವರಿಗೂ ಕೂಡ ರಿಟರ್ನ್ ಕೊಡಿ. DD ಕಿಚನ್ ಡನ್ ರಿಟರ್ನ್ ಮೀ ಅಂತಿದ್ದಾರೆ. DD ಕಿಚನ್ ಪ್ಲೀಸ್ ರಿಟರ್ನ್ ಮಾಡಿ ಅಣ್ಣಪ್ಪ ಅವರಿಗೆ. ಮೊಹಮ್ಮದ್ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು. SQN ಆಶಾ ಟ್ರಾವೆಲ್ ಗಿಫ್ಟ್ ಡನ್ ಅಂತಿದ್ದಾರೆ. ಮೊಹಮ್ಮದ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಮೊಹಮ್ಮದ್ ಅವರೇ. ಥ್ಯಾಂಕ್ ಯು. ಆಶಾ ಅಣ್ಣಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಾಂತಿ ಬ್ಲಾಗ್ಸ್ ಡನ್ ಗಿಫ್ಟ್ ಅಂತಿದ್ದಾರೆ ನೋಡಿ. ಇರಿ, ನಾನು ಸ್ವಲ್ಪ ಮಂದಿರ ಹೋಗ್ಲಿಕ್ಕೆ ಇದೆ ನೋಡಿ, ಸಪೋರ್ಟ್ ಮಾಡ್ತಾ ಇರಿ. ಇದ್ದೇನೆ, ಬಂದೆ, ಸ್ವಲ್ಪ ರೆಡಿಯಾಗಿ ಬರ್ತೀನಿ. ಪಿನ್ ಮೀ ಅಂತಿದ್ದಾರೆ. ಪಿನ್ ಮಾಡಿದರೆ ಇರಬೇಕು ಪಿನ್. ಓಕೆ ಮಾಡ್ತೀನಿ. ಮತ್ತೆ ವೈಶು ಮತ್ತೆ ವಾಪಸ್ ರಿಟರ್ನ್ ನಿಮ್ಮದು ಮಾಡ್ತೀನಿ ಆಯಿತಾ? ನಿಹಾಲ್ ಪಾಟೀಲ್ ಅವರು ಹಾಯ್ ಬೇಟಾ ವೈಶು. ಸಾನು ಬ್ಲಾಗ್ಸ್. ಓಕೆ ನಿಹಾಲ್ ಪಾಟೀಲ್ ಅವರೇ, ನಾನು ಕೊಡ್ತೀನಿ ನಿಮಗೆ, ಖಂಡಿತವಾಗಿ ರಿಟರ್ನ್ ಕೊಡ್ತೀನಿ. ಅದು ನನ್ನದೇ ಚಾನಲ್, ಮೇರಾ ಚಾನಲ್ ಅದು. ಮೇರಾ ಚಾನಲ್ है ये सब मैं आपको रिटर्न देती हूँ. ನಿಹಾಲ್ ಪಾಟೀಲ್ ಅವರೇ, ಮೆಸೇಜ್ ಓದಲಿಕ್ಕೆ ನನಗೆ ಇದಿಲ್ಲ, ನಾನು ಮ್ಯೂಟಲ್ಲಿ ಇಟ್ಟಿದ್ದೇನೆ ಅಂತ ಅಂದ್ಕೊಂಡೆ ನಾನು. ಆದರೆ ನಿಮ್ಮನ್ನು ನೋಡಿದಾಗ ಮ್ಯೂಟ್ ಬೇಡ ಅಂತ ಅನಿಸ್ತು. ಆಂಟಿ आपको रिटर्न डन हो गया ओके ना? मेरा चैनल ಅದು, ये मेरा चैनल है, आपको डन हो गया अभी आंटी? ಆಂಟಿ ಡನ್. DD ಕಿಚನ್ ಅಪ್ಪಟ ಕನ್ನಡತೆ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೆಲ್ಕಮ್. ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಬನ್ನಿ ಎಲ್ಲರೂ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಐಸಿಸ್ SQN ಕಿಚನ್ ಆಶಾ ಟ್ರಾವೆಲ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಅಣ್ಣಪ್ಪ ಅವರು DD ಕಿಚನ್ ಅವರು ಎಲ್ಲರೂ ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಟ ಕನ್ನಡತಿಯವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SQN ಕಿಚನ್ ಅವರೇ ಆಶಾ ಟ್ರಾವೆಲ್ ಗಿಫ್ಟ್ ಡನ್ ಅಂತಿದ್ದಾರೆ. ಅಣ್ಣಪ್ಪ ಪಾನಿ ಆಶಾ ಟ್ರಾವೆಲ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನಾನು ನೈಟಿಗೆ ಮಾಡ್ತೀನಿ, ಆದರೆ ಬೇಗ ಎಂಡ್ ಮಾಡ್ತೀನಿ, ಯಾಕಂದರೆ ನನಗೆ ಸ್ವಲ್ಪ ಇದು ನಿದ್ದೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಮಾರ್ನಿಂಗ್ ಈಗ ಮಾಡಿದ್ದಷ್ಟೇ. ವಯಸ್ಸು ನೋಡುವ ಎಷ್ಟು ಆಗುತ್ತೆ ಅಷ್ಟು ಮಾಡ್ತೀನಿ. ನೈಟಿಗೆ ಮಾಡಲಿಕ್ಕೆ ಉಂಟು ನನಗೆ 9:30ಗೆ. ಕಾಫಿ ಆಯಿತಾ? ಕಾಫಿ ಕುಡಿಯಲ್ಲ ನಾನು ಕಾಫಿ ಏನು ಕುಡಿಯಲ್ಲ, ಇವತ್ತಂತೂ ಉಪವಾಸ. ಆಶಾ ಟ್ರಾವೆಲ್ ಗಿಫ್ಟ್ ರಿಟರ್ನ್ ಮಾಡಿ ಅಣ್ಣಪ್ಪ ಅವರಿಗೆ ರಿಟರ್ನ್ ಮಾಡಿ. ಅಶ್ವಿನಿ ಅವರು ಶಾಂತಿ
ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಅಮ್ಮು ಅವರು ಅಪ್ಪಟ ಕನ್ನಡತಿ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಅಪ್ಪಟ ಕನ್ನಡತಿ. ಆಶಾ ಟ್ರಾವೆಲ್ ಥ್ಯಾಂಕ್ ಯು ಎಲ್ರಿಗೂ ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್. ಆಶಾ ಟ್ರಾವೆಲ್ ಗಿಫ್ಟ್ ಡನ್ ಅಂತಿದ್ದಾರೆ. ಎಸ್ಕ್ಯೂನವರು ಡಿಡಿಗೆ ಅನ್ನಪ್ಪ ರಿಟರ್ನ್ ಡನ್ ಅಂತಿದ್ದಾರೆ. ಎನರ್ಜಿ ಇಲ್ಲ ಇವತ್ತು, ಎನರ್ಜಿ ತುಂಬ ಕಡಿಮೆ ಆಗಿದೆ ನಂದು, ಎನರ್ಜಿ ಸ್ವಲ್ಪ ಕಡಿಮೆ ಆಗಿದೆ ನನಗೆ. ಥ್ಯಾಂಕ್ ಯು ಎಸ್ ಕ್ಯೂನವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸಪೋರ್ಟಲ್ಲಿದ್ದಾರೆ. ಶಾಂತಿ ಅವರೇ ನಿಮಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅವರಿಗೆಲ್ಲ ರಿಟರ್ನ್ ಕೊಡಿ ಆಯಿತಾ. ಗಿಫ್ಟ್ ಕೊಡಿ, ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ. ಅಣ್ಣಪ್ಪ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಆರ್ ಅಡಿಗೆ ಅವರು ಬಂದರು. ಐ ಸಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಸಿಸ್. ಕಾಫಿ ಆಯಿತಾ? ಕಾಫಿ ಕುಡಿಯಲ್ಲ ಸಿಸ್ ನಾನು. ವೈಶು ಅವರು ಶಾಂತಿ ಕನ್ನಡ ಸಿಸ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಶಾಂತಿ ಕನ್ನಡದವರಿಗೆ ರಿಟರ್ನ್ ಕೊಟ್ಟಿದ್ದಾರೆ ಅಂತೆ ನೋಡಿ. ವೈಶು ಅವರಿಗೆ ಕೊಡಿ, ರಿಟರ್ನ್ ಮಾಡಿ. ಅಣ್ಣಪ್ಪ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಆರ್ ಅಡಿಗೆ ಡನ್ ಗಿಫ್ಟ್ ರಿಟರ್ನ್ ಮೀ ಅಂತಿದ್ದಾರೆ. ಹಂಗೆ ಬಾಡು ಬಿದಾಡು ಇನ್ನು ಕೂಡ ನಿನ್ನೆಯಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಣ್ಣಪ್ಪ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಅಶ್ವಿನಿ ಅವರು ಆರ್ ಅಡಿಗೆ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೀವೆಲ್ಲ ಸಪೋರ್ಟ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ನಾನು ಯಾರು ಬರಲ್ವಾ ನಾನು ಹೀಗೇನೆ ಮಾಡಿದ್ದು, ಆಗ ಬಂದ್ರಲ್ವ ಇಷ್ಟು ಮಂದಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ನೋಡುವಂತ ಅಂತ ಬಂದೆ, ನನ್ನ ತಂಗಿ ಹತ್ರ ಮಾತಾಡಿ ಬಂದೆ. ನಾನು ಕೂಡ ಮಾಡ್ತೀನಿ ನೋಡುವ ಮ್ಯೂಟ್. ಅವಳು ಅಂದ್ಲು ಎಷ್ಟು ಬೇಕಾದ್ರೂ ಮಾಡ್ಬೋದು ನೀನು ಮಾಡಂತ ಅಂದ್ಲು, ಅದಕ್ಕೆ ಬಂದೆ ನಾನು ಮಾಡುವಂತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಣ್ಣಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್, ಅಣ್ಣಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಯಶು ಅವರೇ. ಯಶು ಶಾಂತಿ ಕನ್ನಡ ಸಿಸ್ ಗಿಫ್ಟ್ ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ. ಇರ್ನೈಟ್ ತಿರ್ಗುನ್ ಮಾರ್ರೆ ಇಜ್ಜೆ ನೈಟ್ ಹೌದಾನೆ. ವೈಫೈ ಪಡಲಿ ನೋಡಿ. ಇರ್ನೈಟ್ ತಿರ್ಗೊಂಡು ಹೌದಾನೆ. ನೆಟ್ವರ್ಕ್ ಇಜ್ಜಿ ಇರ್ನ ತೋಚುಟ್ಟು. ಥ್ಯಾಂಕ್ ಯು ಯಶು ಸೂಪರ್ ಸಪೋರ್ಟ್. ಯಶು ಸ್ವಾಟ್ಗೆ ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಅಂತಿದ್ದಾರೆ ವೈಶು ಅವರು ನೋಡಿ. ಅಶ್ವಿನಿ ಕನ್ನಡ ಶಾಂತಿ ಸಿಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಅಮ್ಮು ಅವರು ಸೂಪರ್ ಅಂತಿದ್ದಾರೆ. ಡಿ ಕಿಚನ್ ಸೂಪರ್ ಸಪೋರ್ಟ್. ಅವರಿಗೆ ಅಮ್ಮು ಗೊಂಬೆ ನಾಟ್ ಕಮ್ ಅಂತಿದ್ದಾರೆ ನೋಡಿ. ಡಿ ಕಿಚನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪಿದಾಡೋಡತ್ತ ಮಾರ್ರೆ ಹೌದಾನೆ. ಈರೇ ನೆಟ್ಟು ಚೂರ್ಲೆಜ್ಜಾ ಹಾಂ ಮಜಾನೆ ಓಲ್ಬಾಡ್ಬಾರಿ ಅಂದ ಚೂರ್ಲೆಜ್ಜು ಚೂರ್ಲೆಜ್ಜು ತುಳು. ನೀವು ಮಸ್ತ್ ಮೆಸೇಜ್ ಸಪೋರ್ಟ್ ವೈಶು ಸಪೋರ್ಟ್ ಮಾಡ್ತಾ ಇರಿ. ಬಂದೆ ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು. ಈಗ ಹೋಗೋದಿಲ್ಲ, 6 ಗಂಟೆಗೆ. ನಾನು ಸ್ವಲ್ಪ ರೆಡಿ ಆಗಬೇಕಲ್ವಾ, ಅದಕ್ಕೆ ಬಂದೆ. ಅಭಿ ಆಯೇಗಾ ಸಬ್ಕೆ ಸಾತ್ ಮೈ ಅಭಿ ಆಯೇಗಾ ಒಂದು 15 ಮಿನಿಟ್ ಮೇ ಆಯೇಗಾ. ಮಕ್ಕಳಿಗೆಲ್ಲ ರೆಡಿ ಮಾಡ್ತೀನಿ. ಮಂದಿರಕ್ಕೆ ಹೋಗ್ಲಿಕ್ಕುಂಟು. ಮಂದಿರಕ್ಕೆ ಜಾನೇಕಾಯ್. ಹಾಯ್ ಅಚ್ಚು ಪ್ರಪಂಚ. ಹಾಯ್ ವೆಲ್ಕಮ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಡಿ ಕಿಚನ್, ಥ್ಯಾಂಕ್ ಯು. ಇನ್ನೊಂದು ಲೈವ್ ಒಂಜಿ ಒಂದೇ ತಿಕ್ಕಿಜಿ ಬೇಜಾರ ನಿಂಗೆ ನೈಟ್ ಸಪೋರ್ಟ್ ಮಾಡ್ತಾವೆ ನೋಡು. ಒಂದು ಎಡ್ಡೆ ಆಸೆ ಹಿಡಿತೆ. ಒಂಜಿ ಬೊಂಡ ಕೊಣತಾರೆ ಇರು ಹಾಂ ಅಂದೇ ನೀವು ಪೋಸ ಕುಲ್ಲೋಲು ಅಲ್ಲೇ ಒಂಜಿ ಬಂಡ ಕೊರೋಡು ಅಲ್ಲಿ ಬೊಂಡ ಪರೋಡು ಮತ್ತು ದಾಲೆ ಹೆಚ್ಚು ನಿಜ ಬೊಬ್ಬೆ ಕಾಲೇ ಬೊಬ್ಬೆ ಮಾಡಿ ಸಾಕಾತು ನಿಮ್ಗೆ. ನೆಟ್ವರ್ಕ್ ಜೀರ್ಣ ನೆಟ್ ಖಾಲಿ ಅನ್ನಂದು ಮತ್ತೆ. ಥ್ಯಾಂಕ್ ಯು ವಕ್ರತುಂಡು. ಥ್ಯಾಂಕ್ ಯು ಸೋ ಮಚ್ ವೈಶು. ಆರ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ನಾನು ಬಂದೆ, ನೀವೆಲ್ಲ ಕನೆಕ್ಟ್ ಆಗಿ. ಕಾಮ್ಯ ಆಯಿ ಅಂತಿದ್ದಾರೆ. ಮೊಹಮ್ಮದ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಅಚ್ಚು ಅವರು ಕನೆಕ್ಟ್ ಆಗಿ ಅಂತಿದ್ದಾರೆ. ವೈಶು ಅವರಿದ್ದಾರೆ ನೋಡಿ. ಅಚ್ಚು ಅವರಿದ್ದಾರೆ ನೋಡಿ. ಅಶ್ವಿನಿ ಅವರಿದ್ದಾರೆ. ಎಲ್ಲರೂ ಇದ್ದಾರೆ. ಒಬ್ರಿಗೊಬ್ರು ಕನೆಕ್ಟ್ ಆಗಿ ಒಬ್ರಿಗೊಬ್ರು ಸಹಾಯ ಇದು ಮಾಡಿ ಎಲ್ಲರೂ ಅವರವರ ಗಿಫ್ಟ್ ಅವರವರಿಗೆ ಕೊಡಿ. ವೈಶು ಥ್ಯಾಂಕ್ ಯು ಶಾಂತಿ ಸಿಸ್ ಅಂತಿದ್ದಾರೆ. ವೈಶು ನಿಮ್ದು ಗಿಫ್ಟ್ ಎಲ್ಲ ತಗೋ ಆಯಿತಾ. ಮಕ್ಕಳೇ ನಿಮ್ಗೆ ಏನು ಬೇಕಾ ತಿನ್ನಲಿಕ್ಕೆ?
ಐಸ್ ಕ್ರೀಮ್ ತಿಂದ್ರಲ್ವಾ ಈಗ? 9 ಗಂಟೆಗೆ ಊಟ ನನಗೆ. ಬಂದೆ ಲೈವ್ ಮಲ್ತೀನಪ್ಪು ಮಲ್ತೀನಿ. ಈಗಿನ ಸಪೋರ್ಟ್ ಗೋಡ ತೆಂಕ್ ಕೊರ್ಪರ ಸಪೋರ್ಟು ಕೊರ್ಜಾರ ಕೊರ್ಪರ ಅಂದೆ ಮುತ್ತು ಪಲ್ಯ ಅಂತ ಕೀಸ್ಕೊಂಡು ಅಲ್ಲದೀನಿ ಬಂದದೆ ಎಂತದ ಎಂತ ಮಾತಾಡ್ತೀನಿ ಏನು ನೀವು ಆಗಲಿ ಮಾಡಿ ನನ್ನ ಮಕ್ಕಳಿಗೆ ಡ್ರೆಸ್ ಬೇಕಲ್ವಾ ಮಂದಿಗೆ ಹೋಗ್ಲಿಕ್ಕೆ, ಅದಕ್ಕೆ ಡ್ರೆಸ್ ತೆಗೆಯುವ ಅಂತ ಬಂದೆ. ಮಕ್ಕಳಿಗೆ ಹೊರಡಬೇಕಲ್ವ, ಮಕ್ಕಳಿಗೆ ಹಾಗೆ ಒಂದು ಡ್ರೆಸ್ ತೆಗೆದು ಕೊಡುವ, ಮಕ್ಕಳಿಗೆ ಹೊರಡ್ತಾರೆ ಅವರು ಅಂತ ಅಂದ್ಕೊಂಡು ಬಂದೆ. ಮಂದಿರಾಗ ಹೋಗ್ಬೇಡ್ಬೇಕು ಅಂತ. ದೇವರು ಒಳ್ಳೇದು ಮಾಡ್ತಾರೆ, ಎಲ್ರಿಗೂ ಬೇಡ್ತೀನಿ ಎಲ್ಲರೂ ಒಳ್ಳೇದಾಗಲಿ ಅಂತ. ಎಲ್ರಿಗೂ ಬೇಡ್ಕೊಂಡು ಬರ್ತೀನಿ ಮಂದಿರದಲ್ಲಿ ಆಯ್ತಾ. ಟೆಂಪಲ್ಗೆ ಹೋಗಿ ಬರ್ತೀನಿ. ಮತ್ತೆ ಎಸ್ಕ್ಯೂನ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಬಂದೆ. ನಾನು ಸ್ವಲ್ಪ ರೆಡಿಯಾಗಿಟ್ಟು ಬರ್ತೀನಿ. ರಾರ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಅಶ್ವಿನಿ ಅವರು, ಸ್ವಾತಿ ಅವರು ಬಂದರು. ಹಾಯ್ ಸ್ವಾತಿ ಅವರೇ, ವೆಲ್ಕಮ್ ಸ್ವಾತಿ ಅವರೇ. ನೈಟ್ 9:30ಗೆ ಇದೆ, ಎಲ್ಲರೂ ಜಾಯ್ನ್ ಆಗಿ. ಈಗ ಮಾಡಿದೆ ಅಂತ ನೈಟ್ ಇಲ್ಲ ಅಂತ ಇಲ್ಲ, ಇದೆ ಮಾಡ್ತೀನಿ ನಾನು. ಅದಕ್ಕೆ ಎಲ್ಲರೂ ಜಾಯ್ನ್ ಆಗಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ವೈಶು ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ವೈಶು ಅವರೇ, ಥ್ಯಾಂಕ್ ಯು. ಶಾಂತಿ ಅವರು ಓಕೆ ಸಿಸ್ ಅಂತಿದ್ದಾರೆ. ಸ್ವಾತಿ ಸಿಸ್ ಅಂತಿದ್ದಾರೆ. ನಾವಪ್ಪು ಸನ್ನಿ ಸನ್ನಿ ಡ್ರೆಸ್ ಬೇತೆ ಪಾಡು ದೇವಸ್ಥಾನ ಬೋರುಂಡ ತೆಪ್ಪು. ಥ್ಯಾಂಕ್ ಯು ಅಣ್ಣಪ್ಪ ಅವರೇ, ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದ ನನಗೆ ಅಣ್ಣಪ್ಪ ಅವರೇ. ಸ್ವಾತಿ ಆಲ್ರೆಡಿ ಡನ್ ಅಂತಿದ್ದಾರೆ. ಮನೆ ಕಮೆಂಟ್ ನೈ ಕಿಯಾ ಮ್ಯಾಮ್, ಕಮೆಂಟ್ ನೈ ಕಿಯಾ. ಎಕ್ಸ್ಕ್ಯೂಸ್ ಕಿಚನ್ ಅವರೇ, ನೀವು ಕಮೆಂಟ್ ಹಾಕಿಲ್ಲ ಅಂತೆ ಡಿ ಕಿಚನ್ ಅವರಿಗೆ ನೋಡಿ. ಅಶ್ವಿನಿ ಜಾಯ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಶಾಂತಾ ಬ್ಲಾಗ್ಸ್ ಅವರು ನೋಡಿ. ಡಿ ಕಿಚನ್ ಅವರು ಸೂಪರ್ ಸಪೋರ್ಟ್, ವೈಶು ಅವರು ಸೂಪರ್ ಸಪೋರ್ಟ್, ಶಾಂತಿ ಸಿ ಸರ್ ಸೂಪರ್ ಸಪೋರ್ಟ್. ಯಾರೆಲ್ಲ ನನಗೆ ಲೈಕನ್ ಕೊಟ್ಟಿಲ್ಲ, ಲೈಕನ್ ಕೊಡಿ ಆಯಿತಾ, ಪ್ಲೀಸ್ ಕೊಡಿ. ಡಿ ಕಿಚನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಡುಗೆ ಅವರು. ಅಶ್ವಿನಿ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್, ನಮಸ್ತೆ, ಥ್ಯಾಂಕ್ ಯು ಅಂತಿದ್ದಾರೆ ಡಿ ಅವರು. ಥ್ಯಾಂಕ್ ಯು. ಪಿನ್ ಮಾಡಿ ಸಿಸ್ ಅಂತಿದ್ದಾರೆ. ಓಕೆ ಮಾಡುವ ಪಿನ್. ವೈಶು ಅವರಿದ್ದಾರೆ. ಯಾರೆಲ್ಲ ವೈಶುಗೆ ಕನೆಕ್ಟ್ ಆಗಿಲ್ಲ ಆಗಿ ಅವರು ಖಂಡಿತವಾಗಿ ರಿಟರ್ನ್ ಮಾಡ್ತಾರೆ. ಅವರ ಮೇಲೆ ಡೌಟ್ ಬೇಡ, ಅವರು ಖಂಡಿತವಾಗಿ ರಿಟರ್ನ್ ಮಾಡ್ತಾರೆ. ವೈಶು ಅವರು ತುಂಬ ಸಪೋರ್ಟೆಡ್ ಅವರು ರಿಟರ್ನ್ ಮಾಡ್ತಾರೆ. ಅಣ್ಣಪ್ಪ ಅವರಿದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣಪ್ಪಣ್ಣ. ವೈಶು ಅವರೇ ಥ್ಯಾಂಕ್ ಯು ವೈಶು ಅವರೇ. ಎಸ್ಕ್ಯೂನ್ ಕಿಚನ್ ಡಿ ಐ ಸೆಂಟ್ ಮೆಸೇಜ್ ಚೆಕ್ ಇಟ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ನಾನು ರೆಡಿ ಆಗ್ತೀನಿ ಆಯಿತಾ. ಸಾರಿ ಮೆಸೇಜ್ ಓದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಬಂದೆ ಓದ್ತೀನಿ ಆಯಿತಾ. ಸ್ವಲ್ಪ ರೆಡಿ ಆಗ್ತೀನಿ ನಾನು. ಸ್ವಲ್ಪ ರೆಡಿ ಆದರೆ ಹೋಗ್ಬೋದಲ್ವ ಮಂದಿರಕ್ಕೆ. ಮತ್ತೆ ನನ್ನ ಹಸ್ಬೆಂಡ್ ಬೈತಾರೆ ರೆಡಿ ಆಗಿಲ್ಲ ಅಂತ. ರೆಡಿ ಆಗಿ ಬರ್ತೀನಿ ನಾನು. ಮಕ್ಕಳಿಗೂ ರೆಡಿಯಾಗಿ ನಾನು ರೆಡಿಯಾಗಿ ಬರ್ತೀನಿ. ಎಲ್ಲನೂ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಓದಿಲ್ಲ ಅಂತ ಏನು ಅನ್ಕೋಬೇಡಿ. ಬಂದೆ ನಾನು.
ಮ್ಯೂಟಲ್ಲೇ ಇಡುವಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮನ್ನು ನೋಡುವಾಗ ಮ್ಯೂಟಲ್ಲಿ ಇಡಲಿಕ್ಕೆ ನನಗೆ ಮನಸ್ಸಾಗಿಲ್ಲ. ಮ್ಯೂಟ್ ಬೇಡ ಅಂತ ಅಂದ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ಲ ಐಡಲ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಐಡಲ್ ಇದ್ದವರು ಬಂದು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ಗೆ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಪ್ಪ ಸನೀತ ಅಂಗಿ ಪಾಡ್ಲಪ್ಪ, ಕುಲೋ ನೋಡ್ಚಿ ಅಂಗಿ ಪಾಡ್ಲಮ್ಮ. ಥ್ಯಾಂಕ್ ಯು ಎಲ್ರಿಗೂ. ಆಶಾ ಟ್ರಾವೆಲ್ ಅವರೇ, ಸ್ವಾತಿ ಬ್ಲಾಗರ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಆಶಾ ಅವರು ಸೈಡ್ ಹಾಯ್ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ಡನ್ ಅಂತಿದ್ದಾರೆ. ಯಾರು ಬಂದರು, ಒಬ್ಬರು ಹೊಸಬ್ರು ಯಾರು ಬಂದಿದ್ದೀರಾ, ಎಲ್ರಿಗೂ ವೆಲ್ಕಮ್ ನನ್ನ ಕಡೆಯಿಂದ. टुटुन दीदी लाइक डन. टुटुन दीदी हाय वेलकम टुटुन दीदी, कैसा हो आप? गुड आफ्टरनून आपको भी. ಅಶ್ವಿನಿ RR ಕನೆಕ್ಟ್ ಆಗಿ ಅಂತಿದ್ದಾರೆ. ಅಣ್ಣಪ್ಪ ಪಾನಿ ಆಶಾ ಟ್ರಾವೆಲ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಎಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಲ್ಲವಿ ಅವರು ಹಾಯ್ ಅಕ್ಕ, ಗುಡ್ ಈವ್ನಿಂಗ್ ಪಲ್ಲವಿ ಗುಡ್ ಈವ್ನಿಂಗ್. ಎಪಿ ಡೇ ಅವರು ಮತ್ತೆ ಎಂಟ್ರಿ ಕೊಟ್ಟರು ನೋಡಿ. ನಮ್ಮ ಎಪಿ ಡೇ ಅವರು ಮತ್ತೆ ಎಂಟ್ರಿ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಎಪಿ ಡೇ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಪಿ ಡೇ ಅವರೇ. ಅಶ್ವಿನಿ ಗಿಫ್ಟ್ ರಿಟರ್ನ್ ಮಾಡಿದ್ದೀರಾ ಅಂತಿದ್ದಾರೆ ಎಪಿ ಡೇ ಅವರು. ರಂಜಿತಾ ಅಂತಿದ್ದಾರೆ. ರಂಜಿತಾ ಎಲ್ಲಿದ್ದೀರಾ ಅಂತಿದ್ದಾರೆ ನೋಡಿ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ವೈಶು ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ರಿಟರ್ನ್ ಕೊಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ವೈಶು ಅವರು ಕೂಡ ಅವರಿಗೆ ಕನೆಕ್ಟ್ ಆಗಿ. ಅಣ್ಣಪ್ಪ ಅವರಿದ್ದಾರೆ. RR ಅಡಿಗೆ ಅವರು ಅಶ್ವಿನಿ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಬನ್ನಿ ಸಪೋರ್ಟ್ ಮಾಡಿ, ನಾನು ಇದ್ದೀನಿ, ನೀವು ಮಾಡ್ತಾ ಇರಿ. ಬಂದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೈಡಲ್ಲಿದ್ದವರು ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಣ್ಣಪ್ಪರ್ ಪಿನ್ ಐ ಡಿ ಗಿಫ್ಟ್ ರಿಟರ್ನ್ ಮಾಡಿ. ಪಿನ್ ಐ ಡಿ ಇದ್ದೀರಾ? ಗಿಫ್ಟ್ ಮಾಡಿ ರಿಟರ್ನ್. ಪಿನ್ ಐ ಡಿ ಯಶು ಅವರೇ ಥ್ಯಾಂಕ್ ಯು. ಎಪ್ಪಿ ಅವರೇ ಸ್ವಲ್ಪ ಸಪೋರ್ಟಲ್ಲಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣಪ್ಪ ಅವರೇ. ಅಶ್ವಿನಿ ಗಿಫ್ಟ್ ರಿಟರ್ನ್ ಮಾಡಿ. ಶಾಂತಿ ಡನ್ ಅಂತಿದ್ದಾರೆ ನೋಡಿ. ಪಿನ್ ಐ ಡಿ ಇದ್ದೀರಾ? ಪಿನ್ ಐ ಡಿ ಇದ್ದೀರಾ ಇಲ್ವಾ? ಶಾಂತಿ ಅವರೇ ರಿಟರ್ನ್ ಮಾಡಿ. ಶಾಂತಿ ಅವರೇ. ಸಾರಿ, ನಾನು ಯಾರ್ದೋ ಮಾಡ್ಲಿಕ್ಕೆ ಹೋಗಿದ್ದು, ಯಾರ್ದೋ ಆಯ್ತು. ಶಾಂತಿ ಅವರೇ ರಿಟರ್ನ್ ಮಾಡಿ. ಹೌದು, ಈ ಸಲ ಕಪ್ಪು ನಮ್ಮದೇ, ಮತ್ತು ಯಾರ್ದು ಅಲ್ಲ, ನಮ್ಮದೇ ಆಯ್ತಾ ಈ ಸಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಿಫ್ಟು ಒಬ್ರಿಗೊಬ್ರು ಕೊಡಿ, ಅವ್ರದ್ದು ಗಿಫ್ಟ್. ನಾನು ಓದ್ತಿಲ್ಲ, ಅವ್ರವ್ರ ಗಿಫ್ಟ್ ಕೊಡಿ. ಮಾಡಬೇಡಿ, ಏನು ಅವರಿಗೆ ವಾಪಸ್ ಕೊಡೋದೇ ಇರಬೇಡಿ. ಹುಟ್ಟು ನೀನು ಪಾಪ ಅಕ್ಲೆ ಮಗ. ಥ್ಯಾಂಕ್ ಯು. ನಾನು ಹೊರಡ್ತಿದ್ದೀನಿ, ಹಾಗೆ ಮೆಸೇಜ್ ಓದ್ಲಿಕ್ಕೆ ಆಗ್ತಾಯಿಲ್ಲ. ಪಪ್ಪನ ಮೊಬೈಲ್ ತಗೊಂಡು ಹೋಗಬೇಡ, ಪಪ್ಪ ಬೈತಾರೆ ಮತ್ತೆ. ಅದರ ನೆಟ್ ಚಾರ್ಜ್ ಇರ್ತದೆ. ಥ್ಯಾಂಕ್ ಯು. ಅಶ್ವಿನಿ ಗಿಫ್ಟ್ ಡನ್ ಅಂತೆ. ಶಾಂತ ಬ್ಲಾಗ್ ಅವರು ಕೊಡಿ ಅವರಿಗೆ. ಸಂಗೀತಾ, ಬನಾನಾ ತಿನ್ನು. ಬನಾನಾ ಯಶು, ಬನಾನಾ. Thank you so much. Thank you so much. Thank you so much. Thank you so much. Thank you. 22 like done. ಯಾರು ಬಂದರು? ಇನ್ನೊಬ್ರು ಯಾರು ಬಂದರು? Thank you so much. Thank you. ಅಶು ಥ್ಯಾಂಕ್ ಯು. ಅಚ್ಚು ಅವರೇ, ಯಾರು ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ ಅಂತಿದ್ದಾರೆ. ನಾನು ರೆಡಿಯಾಗಿ ಬಂದೆ, ಗೊತ್ತಾಯ್ತಾ?
ಎಸ್ಕ್ಯೂನ್ಗೆ ಜಾರೋ ಶಾಂತಿ ಮೆಸೇಜ್ ಪ್ಲೀಸ್ ಅಂತಿದ್ದಾರೆ. ವಿಶ್ವ ಸೂಪರ್ ಸಪೋರ್ಟು. ಪಲ್ಲವಿ ಡನ್ ಅಂತಿದ್ದಾರೆ. ಎಸ್ಕ್ಯೂನ್ ಕಿಚನ್ ಅವರು. ಆಶಾ ಟ್ರಾವೆಲ್ ಅವರು ಪಲ್ಲವಿ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಪಲ್ಲವಿ ಅವರೇ ರಿಟರ್ನ್ ಕೊಡಿ ಅವರಿಗೆ, ಆಶಾ ಅವರಿಗೆ ಮತ್ತು ಎಸ್ಕ್ಯೂನ್ ಕಿಚನ್ ಅವರಿಗೆ. ಅಚ್ಚು ಪ್ಲೀಸ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಎಸ್ಕ್ಯೂನ್ ಪಲ್ಲವಿ ಡನ್ ಅಂತಿದ್ದಾರೆ ನೋಡಿ. ಪಲ್ಲವಿ ರಿಟರ್ನ್ ಕೊಡಿ ಕರ್ದು ಅಂತಿದ್ದಾರೆ. ಪಲ್ಲವಿ ಪ್ಲೀಸ್ ಆಶಾ ಟ್ರಾವೆಲ್ ಪ್ಲೀಸ್ ಡನ್ ಪ್ಲೀಸ್ ರಿಟರ್ನ್ ಕೀಜಿಯೇ. ಶಾಂತಿ 302 ಡನ್ ಅಂತಿದ್ದಾರೆ ನೋಡಿ. ವೈಶು ಅವರು ಓಕೆ ಅಕ್ಕ ಟೆಂಪಲ್ಗೆ ಹೋಗಿ ಬನ್ನಿ. ಈಗಲ್ಲ 6 ಗಂಟೆಗೆ ಹೋಗ್ತೀನಿ, ರೆಡಿಯಾಗಿರ್ತೀನಿ. ನನ್ನ ಹಸ್ಬೆಂಡ್ ರೆಡಿ ಆಗಬೇಕು, ಅವ್ರು ಮಲಗಿದ್ದಾರೆ ಸ್ವಲ್ಪ, ಈಗ ಬಂದು 6 ಗಂಟೆಗೆ ಹೋಗ್ತೀನಿ. ಮ್ಯೂಟಲ್ಲಿ ಇರ್ತೀನಿ, ಆಗ ನಾನು ಮಾತಾಡಲ್ಲ ಏನು ಒಂದು ವೇಳೆ ಇರಲಿ ಆಗ್ತಾ ಇರಲಿ ಅಂತ. ಓಕೆ ಅಕ್ಕ ಟೆಂಪಲ್ಗೆ ಹೋಗಿ ಬನ್ನಿ. ಅಚ್ಚು ಕನೆಕ್ಟ್ ತುಂಬ ದೂರ ಉಂಟು, ಸ್ವಲ್ಪ ದೂರ ಹೋಗಬೇಕು. ಅಚ್ಚು ಕನೆಕ್ಟ್ ಆಗಿ ಶಾಂತ ಅವರು ಡನ್ ಅಂತಿದ್ದಾರೆ. ಪಿ ಡನ್. ನಿಮಗೂ ಕೂಡ ಎಲ್ರಿಗೂ ಕೊಡ್ತೇನೆ, ದೇವರ ಹತ್ರ ಬೇಡ್ತೀನಿ. ಇವತ್ತು ಉಪವಾಸ ಕೂತಿದ್ದೀನಲ್ವ, ದೇವರು ಖಂಡಿತ ಕೊಟ್ಟೇ ಕೊಡ್ತಾರೆ ಇವತ್ತು. ಆಶಾ ಟ್ರಾವೆಲ್ ಲೈಫ್ ಅಂತಿದ್ದಾರೆ. ಪಲ್ಲವಿ ರಿಟರ್ನ್ ಗಿಫ್ಟ್ ಮಾಡಿ ಅಂತಿದ್ದಾರೆ. ಬೃಂದಾ ಕೆ ರಾಜ್ ಅವರು ಬಂದರು. ಎಪಿ ಡೇಸ್ ಪ್ಲೀಸ್ ರಿಟರ್ನ್ ಮೀ ಅಂತಿದ್ದಾರೆ. ಬೃಂದಾ ಅವರೇ ವೆಲ್ಕಮ್ ವೆಲ್ಕಮ್. ಅಕ್ಕ ಆಶಾ ಟ್ರಾವೆಲ್ಗೆ ಗಿಫ್ಟ್ ಕೊಡ್ಲಿಕ್ಕೆ ಹೇಳಿ. ಇಲ್ಲ ನಾನು ಅನ್ಸಪ್ ಮಾಡ್ತೀನಿ ನೋಡಿ. ಆಶಾ ಟ್ರಾವೆಲ್ ಅವರೇ ವೈಶು ಅವರಿಗೆ ರಿಟರ್ನ್ ಕೊಡಿ. ಅವಾಗಲೇ ಮಾಡಿದ್ದಾರೆ ನೋಡಿ, ಕೊಡಿ ಅವರಿಗೆ ಆಶಾ ಅವರೇ, ಇಲ್ಲಾಂದರೆ ಅನ್ಸಪ್ ಮಾಡ್ತಾರಂತೆ ಅವರು ನೋಡಿ. ಅವರಿಗೆ ಕೊಡಿ ಗಿಫ್ಟ್ ಅವರದ್ದು. ಮಿಂದುಕೆ ರಾಜ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಪಲ್ಲವಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಪಲ್ಲವಿ ರಿಟರ್ನ್ ಕೊಡಿ. ಎಸ್ಕ್ಯೂನ್ ಕಿಚನ್. ಆಶಾ ಟ್ರಾವೆಲ್ ಪ್ಲೀಸ್ ರಿಟರ್ನ್ ಮಾಡಿ. ಆಶಾ ಟ್ರಾವೆಲ್ ಪ್ಲೀಸ್ ಪ್ಲೀಸ್ ಎಲ್ರಿಗೂ ರಿಟರ್ನ್ ಕೊಡಿ. ವೈಶು ಅವರಿಗೆ, ಬಿಂದು ಕೆ ರಾಜ್ ಅವರಿಗೆ ಎಲ್ರಿಗೂ ರಿಟರ್ನ್ ಕೊಡಿ. ಶಾಂತ ಅವರು ಶಾಂತಿ ಅವರು ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಎಪಿ ಡೇ ಅವರೇ, ಥ್ಯಾಂಕ್ ಯು. ಶ್ರುತಿ ಗೌಡ ಅವರು ಬಂದರು. ಹಾಯ್ ಅಕ್ಕ ಕಾಫಿ ಆಯಿತಾ? ಇವತ್ತು ಕಾಫಿ ಏನೂ ಇಲ್ಲ, ಕುಡಿಯೋದೇ ಇಲ್ಲ ಕಾಫಿ ನಾನು ಇವತ್ತಂತೂ. ಉಪವಾಸ, ಕುಡಿಯುವುದೇ ಇಲ್ಲ, ತಿನ್ನುವುದೇ ಇಲ್ಲ, ಏನೂ ಇಲ್ಲ ಇವತ್ತು ಉಪವಾಸ. ರಾಘವೇಂದ್ರ ದೇಶಾಯಿ ರಾಜೇಂದ್ರ ದೇಶಾಯಿ ಅವರು ಬಂದರು. ಹಾಯ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ವೆಲ್ಕಮ್ ರಾಜೇಂದ್ರ ದೇಶಾಯಿ ಅವರೇ, ವೆಲ್ಕಮ್ ನಿಮಗೆ. ಯಾಕೆ ಇವತ್ತು ಸಂಕಷ್ಟ ಚತುರ್ಥಿ, ನಾನು ಎಲ್ಲ ಉಪವಾಸ ಹಿಡಿತೀನಿ ಸಂಕಷ್ಟ ಚತುರ್ಥಿಯದ್ದು. ಹಾಗೆ ಇವತ್ತು ಸಂಕಟ ಚತುರ್ಥಿ, ಅದಕ್ಕೆ ಬಿಟ್ಟಿದ್ದೀನಿ. ವಿಡಿಯೋಗೆ ತಕ್ಕ ಹಾಗೆ ಕಮೆಂಟ್ ಹಾಕಿ ಅಂತಿದ್ದಾರೆ. ಪಿಡೆ ಅವರು. ಅಣ್ಣಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ಶಾಂತಿ ಕನ್ನಡ ಬ್ಲಾಗ್ಸ್ 9:30ಗೆ ಇದೆ, ನಾನು ಜಾಯಿನ್ ಆಗಿ ಎಲ್ಲರೂ ಬಂದು. ನಾನಿದು ಬಂದಿದ್ದ ನೋಡು ಅಂತ ಬಂದೆ. ತಂಗಿ ಅಂದ್ಲು ಹೋಗಿ ನೋಡು, ಬರ್ತಾರೆ ನೋಡು, ಎಷ್ಟೊತ್ತು ಹೋಗೋಕ್ಕಾದ್ರೆ ಮಾಡ್ಬೋದು ಅಂದರು. ಅದಕ್ಕೆ ನಾನು ಮಾಡಿದ್ದು. ಬಂದು ಸಪೋರ್ಟ್ ಮಾಡಿದ್ರಲ್ವ, ನಿಮಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಯಾನು ಉಲ್ಲೆಯೇ ಲೈಕ್ ಕೊಡ್ತೇ ಉಲ್ಲಾರ ಇರು ಗುರುವಣ್ಣ ಇರು ಉಲ್ಲಾರ ಯಾನು ಓಲ್ಲಾರ ಅಣ್ಣ ನಿನ್ನೆ. ಸೂಪರ್ ಥ್ಯಾಂಕ್ ಯು. ಸೂಪರ್ ಲೈವ್. ಥ್ಯಾಂಕ್ ಯು ಟುಟುಂಜಿ. ಅಕ್ಕ ಆಶಾ ಟ್ರಾವೆಲ್ ಪ್ಲೇನೇ ಮಾಡ್ತಿಲ್ಲ, ರಿಪ್ಲೇ ಮಾಡ್ತಿಲ್ವಾ? ಅವ್ರು ಇಲ್ವಾ ಏನಾ? ಆಶಾ ಟ್ರಾವೆಲ್ ಇದ್ದೀರಾ? ವೈಶು ಅವ್ರಿಗೆ ರಿಟರ್ನ್ ಕೊಡಿ. ಶ್ರುತಿ ಸಿಸ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ. VSA ರಂಗೋಲಿ ಅವರು IC ಸಾಯಿ ವೆಲ್ಕಮ್ ಗುರು. ಸೂಪರ್ ಅಂತಿದ್ದಾರೆ ನೋಡಿ, ಸೂಪರ್ ಅಂತಿದ್ದಾರೆ ಗುರು ಪ್ರದಿ ಅವರು. ಥ್ಯಾಂಕ್ ಯು ಸೋ ಮಚ್. ಅಣ್ಣಪ್ಪ ಅವರು ಸೂಪರ್ ಸಪೋರ್ಟ್. ಅಚ್ಚು ಪ್ರಪಂಚ ಅವರು ಸೂಪರ್ ಸಪೋರ್ಟು. ನಮ್ಮ ಏಜಸ್ ಅವ್ರದ್ದು ಕಟ್ಟಾಯಿತು, ಅವ್ರಿಗೆ ಲೈಟ್ ಇಲ್ಲಂತೆ. ಅದಕ್ಕೆ ಅಲ್ಲಿಂದ ಬಂದೆ, ಅವರಿಗೆ ಕಾಲ್ ಮಾಡಿದೆ. ಅದಕ್ಕೆ ಅಂದರೆ ಎಷ್ಟು ಬೇಕಾದರೂ ಮಾಡ್ಬೋದು ಅಂದರು. ಅದಕ್ಕೆ ನಾನು ಕೂಡ ಸ್ಟಾರ್ಟ್ ಮಾಡುವಂತ ಮ್ಯೂಟಲ್ಲಿ ಇಟ್ಟೆ. ಮತ್ತೆ ನಿಮ್ಮನ್ನೆಲ್ಲ ನೋಡುವಾಗ ಮ್ಯೂಟ್ ಬೇಡ ಅಂತ ಅನಿಸ್ತು. ಅದಕ್ಕೆ ಮಾತಾಡಲಿಕ್ಕೆ ಶುರು ಮಾಡಿದ್ದು. ಮಾತಾಡಲಿಕ್ಕೆ ಎನರ್ಜಿ ಇಲ್ಲ ಇವತ್ತು, ಹೊಟ್ಟೆ ಎಲ್ಲ ಖಾಲಿ ಇದೆ, ಹೊಟ್ಟೆಯಲ್ಲಿ ಏನಿಲ್ಲ ಇವತ್ತು. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಆದರೂ ಆದಷ್ಟು ಮಾತಾಡುವ ಅಂತ. ಸೂಪರ್ ಸಪೋರ್ಟ್ ವೈಶು, ಸೂಪರ್ ಸಪೋರ್ಟ್. ಟುಂಜಿ ಕೈಸಾ ಓ ಗುರುಜಿ ಕೈಸಾ ಓ ಬೊಚ್ಚಪ್ಪಾವು ಇದು ಪ್ಯಾಂಟ್ ಬಡ್ಲೆ ಇದು ಪೋರುಂಡು ಪ್ಯಾಂಟ್ ಬಡ್ಲಿ ರವ ಇದು ಪ್ಯಾಂಟ್ ಬಡ್ಲೆ ಇದು ಪೋರುಂಡು ದೇವರ ನಡಿ ಪೂಜೆ ಬರೋಂಡು ಎಣ್ಣೆ ಬಡ್ದು ಚೂರು ಮಂಡಿ ಬಲಿ ಬಲಿ ಬೊಚ್ಚು ಅಂಚೆ ಪೂರ ಮಾಡಿ ಪರವಲ್ಲೆ ಅವು ಮತ್ತೆ ಇಲ್ಲಿ ಬೈ ಎಣ್ಣೆ ಬಡ್ದು ಬರ್ಚು
ಲೈಕ್ ಕೊಡಿ, ಲೈಕ್ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ, ನಾನು ಇದ್ದೀನಿ. ಬನ್ನಿ ಬೇಡ ಪ್ಯಾಂಟ್ ಮತ್ತೆ ಅಲ್ಲ ಹೊಚ್ಚಾ ಮಲ್ಕೊಡು ತುಂಬ ತರಬೇತಿ ಉಂಟು ಈ ಅಂಗಿ ಮಾಡಿ ಫುಲ್ ಹೇಳ್ಕೊಡ್ತಾ ಅಂಗಿ ಮಾಡಿ ಟ್ಯಾಂಕ್ ಟ್ಯಾಂಕ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಾರಿ, ಸೂಪರ್ ನೈಸ್, ಸೂಪರ್ ಮನೆಯಲ್ಲಿರು. ಥ್ಯಾಂಕ್ ಯು. ವೈಶು, ಆಶಾ ಟ್ರಾವೆಲ್ ಕಾಣಿಸಲ್ವಾ? ಯಾರು ಎಲ್ಲಿದ್ದಾರಾ? ಇಲ್ಲ ಆಶಾ ಟ್ರಾವೆಲ್ ಅವರು ಇಲ್ವಾ ಅಂತ ನೋಡಿ. ಇಲ್ಲ ಆಶಾ ಟ್ರಾವೆಲ್ ಅವರು ಹೋದ್ರೇನು? ಅವ್ರು ಆವಾಗ ಅಂದೆ ಅವರಿಗೆ ನಾನು ಸಪೋರ್ಟ್ ಮಾಡಿ ನೀವು ಆಯಿತಾ? ಮಾತಾಡಲಿಕ್ಕೆ ಎನರ್ಜಿ ಇಲ್ಲ ಸ್ವಲ್ಪ. ಮೊಬೈಲ್ ಅದರಲ್ಲಿ ಅವ್ರದ್ದು ಮೊಬೈಲಲ್ಲಿ ಚಾರ್ಜ್ ಇಲ್ಲದಿದ್ರೆ ಅದರಲ್ಲಿ ಮಾಡ್ತಿದ್ದೆ. ಇದ್ದಾರಾ ಆಶಾ ಟ್ರಾವೆಲ್ ಅವರೇ? ಪ್ಲೀಸ್ ರಿಟರ್ನ್ ಕೊಡಿ ವೈಶು ಅವರಿಗೆ ರಿಟರ್ನ್ ಕೊಡಿ. ಬಂದಿಲ್ಲಂತೆ ಅವರಿಗೆ ನೋಡಿ. ವೈಶು ಅವರಿಗೆ ರಿಟರ್ನ್ ಕೊಡಿ. ಓಕೆ, ಥ್ಯಾಂಕ್ ಯು ಅಂತಿದ್ದಾರೆ. ಶ್ರುತಿ ಸಿಸ್ ರಿಟರ್ನ್ ಡನ್ ಅಂತಿದ್ದಾರೆ ಅಶ್ವಿನಿ ಅವರು. ಕಮೆಂಟ್ ಮಾಡಿದ್ದೀನಿ ನೋಡಿ, ಎಸ್ಕ್ಯೂ ನೋಡಿ. ಅಪ್ಪಟ ಅವರು ಕಮೆಂಟ್ ಮಾಡಿದ್ದೀನಿ ನೋಡಿ. ಗುರು ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ಆಶಾ ಟ್ರಾವೆಲ್ ಅವರೇ. ಪ್ಲೀಸ್ ವೈಶು ಅವರಿಗೆ ಗಿಫ್ಟ್ ರಿಟರ್ನ್ ಕೊಡಿ ನೋಡಿ. ಅವರಿಗೆ ಅವ್ರು ಕೊಟ್ಟಿದ್ದಾರಂತೆ ನಿಮಗೆ ಆವಾಗಲೇ ನೋಡಿ. ಆಶಾ ಟ್ರಾವೆಲ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ಯಾಕೆ ಅದು? ನನಗೆ ಮಾತಾಡಲಿಕ್ಕೆ ಎನರ್ಜಿ ಇಲ್ಲ ಆಯಿತಾ? ಸಾರಿ, ನಿಮ್ಮ ಹತ್ರ ರಿಕ್ವೆಸ್ಟ್. ಆಶಾ ಅವರೇ ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ವೈಶು ಬಂತ ಗಿಫ್ಟು?
ಶ್ರುತಿಗೌಡ ಡನ್ ಅಂತೆ ನೋಡಿ ರಾಜೇಂದ್ರ ಅವರು. ಗುರು ಗಿಫ್ಟ್ ಡನ್ ಅಂತೆ ಶಾಂತ ಬ್ಲಾಗ್ಸ್ ಅವರು ನೋಡಿ. ಬಿಂದುಕೆ ಅವರದು ಶ್ರುತಿ ಸಿಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಸೂಪರ್ ಅಂತಿದ್ದಾರೆ. 2 ಟನ್ ಡನ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟು. ನೋಡಿ ಗಿಫ್ಟ್ ಇದು ಅನ್ಲೆಸ್ ಆಗುತ್ತೆ ಒಮ್ಮೊಮ್ಮೆ ರಾತ್ರಿ. ಅದು ಒಬ್ಬರು ಇವತ್ತು ಬಂದು ನನಗೆ ಅಂದರು, ನಿಮ್ಮದರಲ್ಲಿ ನನಗೆ 2 ಅನ್ಲೆಸ್ ಆಯಿತು, ಅದು ಹೇಗೆ ಆಯಿತು ಹಾಗೆ ಹೀಗೆ ಅಂದರು. ಅದು ನಮ್ಮ ತಪ್ಪಲ್ಲ ಅಲ್ವಾ, ನಾವೇನು ಮಾಡಲಿಕ್ಕಾಗುತ್ತೆ ಅಲ್ವಾ. ಅದಕ್ಕೆ 2 ಮೆಸೇಜ್ ಹಾಕಿ ಓಡಿದ್ರು, ಇಲ್ಲಾದರೆ ಸಪೋರ್ಟ್ ಮಾಡ್ತಿದ್ರು ಅವರು. ಟುಟು ಡನ್ ಅಂತಿದ್ದಾರೆ ನೋಡಿ. ಟುಟು ಡನ್ ಅಂತೆ ನೋಡಿ. ಸಪೋರ್ಟ್ ಮಾಡಿ, ನನಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ. Thank you. Total already done. ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ನಾನು ಮೆಸೇಜ್ ಓದ್ತಿಲ್ಲ, ಮತ್ತು ನನ್ನ ಮೆಸೇಜ್ ಓದಿಲ್ಲ ಹಾಗೆಲ್ಲ ಏನು ಅನ್ಕೋಬೇಡಿ. ನಾನು ಮೆಸೇಜ್ ಓದ್ತಿಲ್ಲ. ಆಶಾ ಅವರೇ, ವೈಶು ಅವ್ರಿಗೆ ಕೊಟ್ರಾ? ವೈಶು ಬಂತ ನಿಮಗೆ? ತೆಲುಗು. ಆಶಾಜಿ ಪ್ಲೀಸ್ ಗಿಫ್ಟ್ ಡನ್. ವೈಶು ಪ್ಲೀಸ್ ರಿಟರ್ನ್. ಎಲ್ಲರ ಗಿಫ್ಟ್ ಅವರವರಿಗೆ ಕೊಡಿ ಆಯಿತಾ. ಪಾಪ ಎಲ್ಲರೂ ಕಷ್ಟಪಟ್ಟು ಮಾಡ್ತಾರೆ. ಯಾರು ಕನ್ನಡತಿ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಅಪ್ಪಟ ಕನ್ನಡತಿ ನಿಮಗೆ ಡನ್ ಅಂತೆ ನೋಡಿ. ನಮ್ಮ ಸ್ವಾತಿ ಅವರು, ಶ್ರುತಿ ಅವರು, ರಾಜೇಂದ್ರ ಅಣ್ಣ ಡನ್ ಅಂತಿದ್ದಾರೆ. ನವೀನ್ ಜಿ ಅವರು ಗುಡ್ ಈವ್ನಿಂಗ್ ಸೀಸ್. ಗುಡ್ ಈವ್ನಿಂಗ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಾನು ಓದ್ತೇ ಇಲ್ಲ ಮೆಸೇಜ್ ಆಯಿತಾ. ಒಂದೊಂದು ಮೇಲೆ ಓದ್ತಾ ಇದ್ದೀನಿ. ನನಗೆ ಮತ್ತೆ ರಾತ್ರಿ ಕೂಡ ಓದಬೇಕಲ್ವ, ಅದಕ್ಕೆ ನಾನು ಈಗ ಓದ್ತಾ ಇಲ್ಲ ಅಷ್ಟೇ. ಅವರವರ ಗಿಫ್ಟ್ ಕೊಡಿ ಆಯಿತಾ. ಅವರವರಿಗೆ ಪಾಪ ಎಲ್ಲರೂ ಕಷ್ಟಪಡ್ತಿದ್ದಾರೆ. ಎಲ್ರಿಗೂ ಅವರವರ ಗಿಫ್ಟ್ ಅವರವರಿಗೆ ಕೊಡಿ ಆಯಿತಾ. ಎಲ್ಲರೂ ಗಿಫ್ಟ್ ಇಟ್ಕೋಬೇಡಿ. ವೈಶು ಇಲ್ದಿಯಾ? ನಿಮ್ಮದು ಸಿಕ್ತಾ ಗಿಫ್ಟ್? ಅಮ್ಮಗೊಂಬೆ ನವೀನ್ ಜಿ ಅವ್ರು ಕೊಟ್ಟಿರಂತೆ ನೋಡಿ. ಗಿಫ್ಟ್ ಬಂದಿಲ್ಲ ಅಂದರೆ ರಿಫ್ರೆಶ್ ಮಾಡಿ ನೋಡಿ. ಹೌದೌದು, ಸ್ವಾತಿ ಸಿಸ್ ಗಿಫ್ಟ್ ಡನ್. ಉಪವಾಸವಿದ್ದ ಕಾರಣ ನನಗೆ ಇವತ್ತು ಸ್ವಲ್ಪ ಆಗ್ತಿಲ್ಲ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.
ಏನ ಮಲ್ಕೊಂಡಿರು ಹಾಕಲೆ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಅವರವರ ಗಿಫ್ಟನ್ನು ಕೊಡಿ, ಮೆಸೇಜ್ ಓದಿ ಕೊಡಿ. ಬಾಬಾ ನೀವೇನು ಮಾಡುದು? ಪ್ಯಾಂಟ್ ಸರಿ ಬಾಡ ಸಪ್ಲಿ ಅರ್ಧ 21 ಇಷ್ಟ ಆಯ್ತು. ಚಡ್ಡಿ ಬಾಡ್ರೆ ಆಗ್ತದೆ ಪ್ಯಾಂಟ್ ಅಲ್ಲ ನಿಂದ ತಗ ಕಿಸೆಟ್ಟು ಪಾಡು ಜೈನ್ ಮರಲ. ಥ್ಯಾಂಕ್ ಯು ಬನ್ನಿ, ಎಲ್ಲರೂ ಬಂದು ಜಾಯ್ನ್ ಆಗಿ. ಹೋಗುತ್ತಲ್ಲ ಅಲ್ಲಿ ಪೂರ ಜೋಕಲಿ ಹಂಗೆಲ್ಲ ಬಿತ್ತು ಒಂದಿಲ್ಲ ಒಟ್ಟಾದು ಪೂರೇ ಓಯ್ ಜೋಕಲ್ದರೆ ಪೂರ ಒಟ್ಟಾದ ಇಂಗ್ಲೆಂಡ್ ಅದು 7 ಜೋಕಲು ఉంది ಇಲ್ಲೇ. ಹೌದು అవులే పేరుద డైరీద పిరావుడు పేరుద డైరీద పిరావుడు ఇన తూ అందులేరప్ప మిత్తు మిత్తు తూ అందులేర ಇದು ಬರ್ತದ ಬಿತ್ತ ಅಲ್ಲ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಯಿ ಇಂತ ಹಾಕಿರೋದಾಲೆ ಹೌದಾಲೆ ಇಂತ ಹಾಕಿರೋದು ವಾಷಿಂಗ್ ಮಿಷನ್ ಕಮ್ಮಿ ಮಾಡು ಲೆಕ್ಕದ ರೇಟ್ ಮಾಡು ಮೂರೇ ಬಣ್ಣ ಚಾಲು ಉಂಟಲ್ಲ ಇವರು ಮೂವತ್ತು ಅದನ್ನ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಗೊತ್ತಾಗಿ ಸರಿ ಇಂದ ಈ ಕಲರ್ ಪೋಚ ರೀತಿಯ ಬರ್ನ ಪತ್ತಾರ ಕಲರ್ ಇಟ್ನಾ ನಾನು ಕಲರ್ ಅಲ್ಲೇ ನಾನು ಯಾವ ರೀತಿ ರೇಟ್ ಅವ್ರ ಕಾಲ್ ಮುಂದಕ್ಕೆ ಈ ಮಾರ್ಕೆಟ್ ರೇಟ್ ಬಂದ ಕಳಿ ಇಲ್ಲಿ ಡಿಚ್ ಮಾಡಿ ಸಪೋರ್ಟ್ ಮಾಡಿ ಬಂದೆ ಮುಂದೆ ಹಂಗಿದೆ ಕೈಗಿದ್ದ ಅಲ್ಲಿ ಉದ್ದ ಕಲ್ಲಿಕ್ಕಿರದ ಇಲ್ಲ ಮಾಡಿ ಸ್ವಲ್ಪ ಜೊತೆ ಮಾಡಿದ್ರೆ ನಾನು ಈ ಸರ್ತಿ ಹೇಳ್ತಿ ಸರ್ ಅದಾ ಸಾಲಿದ ಮೆಸೇಜ್ ಸುರನ ಮಾಡುವಂತೆ ಸುರನ ಬಾಣ ಸರಿ ಬಸ್ತು ಪಾಡು ಮತ್ತೆ ಇಲ್ಲಿ ಇನ್ನೊಂದತೆ ಪೇರೆಂಟ್ಸ್ ಮೀಟಿಂಗ್ ಮಾರ್ಚ್ 2 ಆಗುತ್ತೆ ಐದು ಓಕೆ ಇಷ್ಟಿಂದ ಕಾಲೆ ಇರೋ ಸ್ವಲ್ಪ ಕೊಡುತ್ತಾರೆ ನಾವು ಫಾರ್ಮ್ ಬಾಕಿ ಮಾಡ್ಬಾರ್ದು ಸಾಕು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ
ಹಂಗೆ ಮಾಡಲಿ ಇದಾಗಿ ಅಂಗಿ ಪ್ಯಾಂಟ್ ಎಲ್ಲ ಬಡಿ ವಾಷಿಂಗ್ ಮಿಷಿನ್ ಇಡು ಆತ ಮಣ್ಣು ಹೋಗಿ ಗೊತ್ತಲ್ಲ ಯಾರೆಲ್ಲ ಇದಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ನಾನಿದ್ದೀನಿ ಸ್ವಲ್ಪ ಬಿಸಿ ಇದ್ದೀನಿ ಆ ಥರ ನೀರೊಳಗೆ ಹಾಕಿಲ್ಲ ಬರ್ಕೊಂಡು ಫಿಶ್ ಬರ್ತಿದ್ದೆ ನಾನು ಮತ್ತು ಸರಿ ಬಂದಿರುತ್ತೆ ಅದು ಗೊಬ್ಬರ ಅವಳು ನೆಲ ಗೊತ್ತಿದ್ದಿದ್ದೆ ಅವಳು ನಿಜ ಒಲೆ ಕೊಟ್ಟಿದ್ದು ಹಂಗೆ ಕಟ್ವಾಣಿ ಆಗ್ಬೋದು ಒಳ್ಳೆ ಗುಂಟಾಬು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಗೀತಾ ಅವರೇ ಲೈಕ್ ಕೊಡಿ ಒಂದು ಗೀತಾ ಎಲ್ಲರೂ ಲೈಕು ಕೊಡಿ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಲೈಕನ್ನು ಕೊಡಿ ಓಕೆ ಥ್ಯಾಂಕ್ ಯು ಗೀತಾ ಅವರೇ ಥ್ಯಾಂಕ್ ಯು ಬಂದೆ ನಾನು ಇದ್ದೀನಿ ಈಗ ಚಾರ್ಜ್ ಸ್ಟೋರೇಜ್ ಪೂರದ್ದು 21 ಕೊಟ್ಟು ಕಾಲಿಗೆ ಹಾಕು ನೀ ಥ್ಯಾಂಕ್ ಯು ಸೋ ಮಚ್ आता ಪ್ಯಾಂಟ್ ಒಂದು ಬರಲ್ಲ ಬಿಡ್ಸೋ ದೇವ್ರಲ್ಲಿ ಕೂಡ ಒಂದು ಸ್ವಲ್ಪ ಕಷ್ಟಿ ಅಷ್ಟು ಮಲ್ಲೆದು ಕಾಡಿ ಅವು ಅರ್ಧಲಿ ಮೊಕ್ಕ ದೆದ್ದು ಪೋಲಿ ದೇವರ ನಡಿಗತ ಟಿ ಶರ್ಟ್ ಕೈತಲ್ ಮಲ್ತುಕೊರಲ್ಲ ಆಪಿಚಿ ಥ್ಯಾಂಕ್ ಯು ಲಕ್ಷ್ಮಿ ಅವರೇ ಓಕೆ ವೆಲ್ಕಮ್ ನಿಮಗೆ ಲಕ್ಷ್ಮಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಕೊಟ್ರಾ ಥ್ಯಾಂಕ್ ಯು ಶ್ರುತಿ ಗೌಡ ಅವರೇ ನಿಮಗೂ ಕೂಡ ಥ್ಯಾಂಕ್ ಯು ನನ್ನ ಮೆಸೇಜ್ ಓದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನಾ 9 ಗಂಟೆಗೆ ಓದ್ತೀನಿ ಆಯಿತಾ ಏನು ಅದೇ ದೇವಸ್ಥಾನ ಮನ ಊರ್ದೆಪ್ಪತ್ತು ವಾರ ಬಲ್ಲಿಗೆ ಊರ್ದೆತ್ತು ಕಮ್ಮಿಯೋಳಿಗೆ ಅವು ಬಸ್ಟಾಗೆ ನಿಜ ಅದು ದೇವಸ್ಥಾನ ಬರೋ ಊರಿಗೆ ಬರ ಬಂದು ಸೋಮವಾರದಾನೆ ಅಂತೂ ಅನಿಷ್ಟನೇ ಗೊತ್ತಿಲ್ಲ ಹಾಂ ಒಂದು ಅರ್ಥ ಹೌದು ಎಲ್ಲ ಎಪ್ಪಲೇಟ ಹಾಗೆ ಆಗ್ತದೆ ಈಗ ಇದು ನಮ್ಗೆ ಉಂಟು ಥ್ಯಾಂಕ್ ಯು ಒಲ್ತಾ ಜೋಕುಲು ತುಂಬ ಮೊಯ್ದ ಥ್ಯಾಂಕ್ ಯು
ಥ್ಯಾಂಕ್ ಯು. ನಾನು ಸಾರು ಮಗ ನಂಗೆ ಇಷ್ಟ ಬರೀತೀವಿ ನಾವು ಸತ್ತಿಲ್ಲ ಇನ್ನು ಊಟ ಸರಿ ಈಗ ಆಮೇಲೆ ಕಳತಾ ಇದೆ ಒಮ್ಮೆನಾ ಒಮ್ಮೆ ಮಾಡಿದ್ವಿ ಥ್ಯಾಂಕ್ ಯು ಸುಮಾರು ವೇಸ್ಟ್ ಸಿಂಪಲ್ ದ ಪಾಡ್ದಾಂಡು ಊರು ಪೋನ ಪೋಡ ತೊಂದು ಪೂರ ಥ್ಯಾಂಕ್ ಯು. ನಾನು ಓದಿಲ್ಲ ಅಂದರು ಪಾಪ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ನೋಡಿ. ನಾನು ಓದಿಲ್ಲ ಅಂದರೂ ಅವ್ರು ಸಪೋರ್ಟ್ ಅವರವರೇ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ನನ್ನ ಒಂದು ಫ್ರೆಂಡ್ಸಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅವರವರೇ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ. ಥ್ಯಾಂಕ್ಸ್ ನಿಮಗೆ. ರಾಧಮ್ಮ ಬಂದರು ನೋಡಿ. ರಾಧಮ್ಮ ಲೈಕ್ ಕೊಡಿ ಆಯಿತಾ. ಇನ್ನು ಮೊಬೈಲ್ ಬಿಟ್ಟು ಚಾರ್ಜ್ ಇರ್ತಾರೆ
ഞാൻ ഒന്നുമില്ല ഇങ്ങോട്ട് ഇത് ಹಾಯ್ ನಾನು ಹೋಗ್ತಾ ಇದ್ದೀನಿ, ಆಮೇಲೆ 9:30ಗೆ ಸಿಗುವ. ನಾನು ಮಂದಿರಕ್ಕೆ ಹೋಗ್ತಿದ್ದೀನಿ, 9:30ಗೆ ಸಿಗುವ ಆಯಿತಾ. ಬಿಸ್ಮಿಲ್ಲಾ ಕಿಚನ್ ಅವರೇ ಹಾಯ್ ಅಂತಿದ್ದಾರೆ. ಹಾಯ್, ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ. ಆಮೇಲೆ ಸಿಗುವ. ಲಕ್ಷ್ಮೀ ಸಿಸ್ಟರ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟು ಫ್ರೆಂಡ್ ಪ್ಲೀಸ್ ಅಂತಿದ್ದಾರೆ. 9:30ಗೆ ಸಿಗುವ, ಎಲ್ಲರೂ ಬನ್ನಿ. ಓಕೆ, ಬಾಯ್ 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 ಬಾಯ್. ಓಕೆ ಬಾಯ್ ಬಾಯ್. 9:30ಗೆ ಬನ್ನಿ, ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಚಾಲ ಮಾಡಿ ಇಟ್ಟರೆ ಅದು ತುಂಬ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಬರುವಾಗ. ಚಾರ್ಜ್ ದೀಪರ ಮೊಬೈಲು ಎನ್ನ ಇಟ್ಟಿಜ್ಜಿ ಇಚ್ಚಿ ಎನ್ನ ಇಟ್ಟು 1 ವರ್ಷ ಇಡ್ಲ ಕಮ್ಮಿ ಉಂಟು ಪೂರ ಕಮ್ಮಿ ಉಂಟು.
ಅವರವರ ಗಿಫ್ಟ್ ಅವರವರಿಗೆ ಕೊಡಿ ಆಯಿತಾ. ಇದ್ದೀನಿ, ಒಂದು 10 ನಿಮಿಷ ಇದ್ದೀನಿ ನಾನು. ಅವರ ಗಿಫ್ಟ್ ಕೊಡಿ. 9:30ಗೆ ಜಾಯ್ನ್ ಆಗಿ, ಎಲ್ಲರೂ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಡಿಸೋಜ್ ಅವರು ಹಾಯ್ ಸಿಸ್ ಅಂತಿದ್ದಾರೆ. ಹಾಯ್, ವೆಲ್ಕಮ್ ವೆಲ್ಕಮ್ ಡಿಸೋಜ್ ಅವರೇ, ವೆಲ್ಕಮ್. ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಗುಡ್ ಈವ್ನಿಂಗ್ ಸಿಸ್, ಈವ್ನಿಂಗ್, ಗುಡ್ ಈವ್ನಿಂಗ್. ಥ್ಯಾಂಕ್ ಯು ರಚನಾ ಗೊಪ್ಪರ್, ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ನಾನು ಮ್ಯೂಟಲ್ಲಿದ್ದೀನಿ.
ಓಕೆ ಬಾಯ್ ಬಾಯ್, ಮತ್ತೆ ಸಿಗುವ 9:30ಗೆ. ಬಾಯ್ 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 ಮಲ್ತೆ ತುಂಬ ಜನ ಉಳ್ಳೇರು ಬಾಯ್ ಮಲ್ತೆ ಪೋರುಂಡೆ.